ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವ ನಮ್ಮೂರ ಜಾಣೆ. ಸೊ ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮೂರ ಜಾಣೆ ಅಂತಂದರೆ ಖಾಲಿ ಅವರು ಒಂದು ಸಾಧನೆ ಮಾಡುವುದಲ್ಲ, ಅವರೊಂದಿಗೆ ಒಂದಷ್ಟು ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು ಅನ್ನುವಂತಹ ನಿರ್ಧಾರ ಮಾಡಿರುವಂತಹ ದಿಲ್ದಾರ್ ಫಜ್ಲುರ್ ರೆಹಮಾನ್ ಅವರು. ಬನ್ನಿ ಅವರನ್ನು ಮಾತಾಡ್ಸೋಣ. ಅವರ ಸಾಧನೆ ಏನು ಅಂತ ನೀವು ಕೇಳಿದರೆ, ಅವರಿಗೆ ಎದುರಾದ ಒಂದು ರಿಯಾಲಿಟಿಯನ್ನು ಫೇಸ್ ಮಾಡಲಿಕ್ಕೋಸ್ಕರ ಅವರ ಮಗುವಿನೊಂದಿಗೆ ಒಂದಷ್ಟು ಮಕ್ಕಳು ಕಲಿಬೇಕು, ವಿಶೇಷ ಮಕ್ಕಳು ಕೂಡ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಳ್ಬೇಕು, ಒಳ್ಳೆಯ ಸಾಧನೆಗಳನ್ನು ಮಾಡಬೇಕು ಅನ್ನುವಂತಹ ಹಂಬಲದಿಂದ, ಆ ಪ್ರೀತಿಯಿಂದ ಇವತ್ತು ಒಂದು ಶಾಲೆಯನ್ನೇ ತೆರೆದಿದ್ದಾರೆ. ಆ ಶಾಲೆ ಹೇಗೆ ನಡೀತಾ ಇದೆ, ಆ ಶಾಲೆ ಹೇಗೆ ಆರಂಭ ಆಯಿತು, ಬನ್ನಿ ಅವರನ್ನೇ ಮಾತಾಡ್ಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಾರ್ಯಕ್ರಮಕ್ಕೆ ನೀವು ಬಂದದ್ದು ನಮಗಂತೂ ತುಂಬ ಖುಷಿ ಆಯಿತು. ನಿಮ್ಮಂತಹ ವಿಶೇಷ ಮಕ್ಕಳ ಜೊತೆಗಿರುವವರು ಅಂದರೆ ನೀವು ಕೂಡ ಒಂದಷ್ಟು ವಿಶೇಷ ಸಾಧನೆಯನ್ನು ಖಂಡಿತವಾಗಿ ಮಾಡಿರ್ತೀರಿ. ಮಕ್ಕಳನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ, ಅಂಥದ್ರಲ್ಲಿ ವಿಶೇಷ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು ಬಹಳ ದೊಡ್ಡ ಕೆಲಸ, ಬಹಳ ದೊಡ್ಡ ಸಾಧನೆ. ಸೊ ಈ ಶಾಲೆ ಈಗ ಹೋದ ವರ್ಷದಲ್ಲಿ ಜೂನಲ್ಲಿ ಸ್ಟಾರ್ಟ್ ಆದದ್ದು, 2022ರಲ್ಲಿ. ನಿಮಗೆ ಇದನ್ನು ಆರಂಭ ಮಾಡಬೇಕು ಅಂತ ಯಾಕೆ ಅನಿಸಿತು ಮ್ಯಾಮ್? ಹೇಗೆ ಅನಿಸಿತು? ಇದರಲ್ಲಿ ಹೇಳಬೇಕಾದ್ರೆ ನನ್ನ ಮಗಳು ರೀಸನ್, ಇನ್ಸ್ಪಿರೇಷನ್. ಅಂದರೆ ಸ್ವಲ್ಪ ಲೋವರ್ IQ ಲೆವೆಲ್ ಇದ್ದ ಮಕ್ಕಳಿಗೆ, ಅದರಲ್ಲೂ ಕೂಡ SLD ಮಕ್ಕಳಿಗೆ, ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇದ್ದ ಮಕ್ಕಳಿಗೆ ನಾರ್ಮಲ್ ಸ್ಕೂಲಲ್ಲಿ ಪೇರೆಂಟ್ಸ್ ಹಾಕ್ತಾರೆ. ಆದರೆ ಈಗ ನೋಡಿ, ಸ್ವಲ್ಪ ಕೂಡ ಎಜುಕೇಷನಲ್ಲಿ ಕಡಿಮೆ ಇದ್ದರೆ ನಾರ್ಮಲ್ ಸ್ಕೂಲಲ್ಲಿ ಅಷ್ಟು ಅವರಿಗೆ ಕೋಆಪ್ ಮಾಡಲಿಕ್ಕೆ ಆಗುದಿಲ್ಲ. ಅವರಿಗೆ ಡಿಫಿಕಲ್ಟೀಸ್ ಇರ್ತದೆ, ಓದುವುದರಲ್ಲಿ ಇರ್ತದೆ, ಕೆಲವು ಅಕ್ಷರಗಳನ್ನು ರೆಕಗ್ನೈಸೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಇದೆಲ್ಲ ಇರುವಾಗ ನನ್ನ ಮಗಳು ಕೂಡ ನಾನು ನಾರ್ಮಲ್ ಸ್ಕೂಲಿಗೆ ಕಳಿಸ್ತಿದ್ದೆ. ಆದರೆ ಅಲ್ಲಿ ಅವಳು ಹೋಗ್ತಾ ಇದ್ಲು, ಹೋಗಿ ಕೂಡ ಬರ್ತಾ ಇದ್ಲು. ಅದೇನು ಅಷ್ಟು ಅವಳಿಗೆ ಪ್ರಯೋಜನ ಆಗ್ತಿರ್ಲಿಲ್ಲ. ಕಳಿಸ್ತಿದ್ದೆ ನಾನು, ಅದರ ಒಟ್ಟಿಗೆ ಅವಳಿಗೂ ಖಾಲಿ ಸ್ಕೂಲಿಗೆ ಹಾಕಿ ಕೂಡ ಬಿಟ್ಟಿರಲಿಲ್ಲ ನಾನು. ಅದರ ಒಟ್ಟಿಗೆ KMC ಕೂಡ ಕರ್ಕೊಂಡು ಹೋಗ್ತಿದ್ದೆ, ಸ್ಪೀಚ್ ಥೆರಪಿ ಮತ್ತು ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಿದ್ದೆ. ಮತ್ತು ಒಂದು ಸಲ ಏನಾಯ್ತಂದರೆ, ಸ್ಪೀಚ್ ಥೆರಪಿ ಮಾಡ್ತಾ ಇರುವಾಗ ನನಗೆ ಅಲ್ಲಿಯ ಒಂದು ಸ್ಪೀಚ್ ಥೆರಪಿಸ್ಟ್ ಅವ್ರು ಹೇಳಿದರು, ಅಲ್ಲಿ ಅದೊಂದು ಪ್ರಾಬ್ಲಮ್ ಅಂದರೆ ಪ್ರತಿ ತಿಂಗಳು ಸ್ಪೀಚ್ ಥೆರಪಿಸ್ಟ್ ಚೇಂಜ್ ಆಗ್ತಾರೆ, ಮತ್ತೆ ಇನ್ನೊಬ್ರು ಬರುವಾಗ ಏನಾಗ್ತದೆ ಅಂದ್ರೆ ಪುನಃ ನಾವು ಎಲ್ಲ ನಮ್ಮ ಮಕ್ಕಳದ್ದು ಎಕ್ಸ್ಪ್ಲೈನ್ ಮಾಡ್ಬೇಕು. ಅದರಲ್ಲಿ ಅವರಿಗೆ ಆ ಮಗುವಿಗೆ ಗೊತ್ತಾಗುವಷ್ಟರಲ್ಲಿ ಆ ಮಗು ಎಷ್ಟರ ಮಟ್ಟಿಗೆ ಇದೆ, IQ ಲೆವೆಲ್ ಅಥವಾ ಓದ್ಲಿಕ್ಕೆ ಎಷ್ಟರ ಮಟ್ಟಿಗೆ ಬರ್ತದೆ ಅಂತ ಅವರಿಗೆ ಗೊತ್ತಾಗುವಷ್ಟರಲ್ಲಿ ಪುನಃ ಚೇಂಜ್ ಆಗ್ತಾರೆ. ಹೀಗೆ ನಡೀತಾ ಇರುವಾಗ ಒಂದು ಸಲ ನಾನು ಕೂಡ ಅದೇ ಪ್ರೊಸೆಸ್ ಅಲ್ಲಿ ನಾನು ಪ್ರೆಗ್ನೆನ್ಸ್ ಕೂಡ ಆಗಿದ್ದೆ. ನಮಗೆ ಕಷ್ಟ ಆಗ್ತದಲ್ಲ ಪೇರೆಂಟ್ಸಿಗೆ, ಹೊತ್ತುಕೊಂಡು ಮಕ್ಕಳಿಗೆ ಪ್ರೆಗ್ನೆಂಟ್ ಮತ್ತೆ ಇನ್ನೊಂದು ಮಗುವಿಗೆ ಕೂಡ ಹೊತ್ತುಕೊಂಡು ಹೋಗಬೇಕು. ಅದು ಅವರಿಗೆಲ್ಲ ಅರ್ಥ ಆಗುದಿಲ್ಲ ಆ ನಮ್ಮ ಸಿಚುವೇಶನ್. ಅದೇ ಹಾಗೆ ಹೇಳ್ತಾ ಇರುವಾಗ ನನಗೆ ತುಂಬ ದುಃಖ ಆಗ್ತಿತ್ತು. ಇಷ್ಟು ಕಷ್ಟಪಟ್ಟು ನಾನು ನನ್ನ ಮಗುವಿಗೆ ಹೊತ್ತುಕೊಂಡು ಇಲ್ಲಿ ಬರ್ತೀನಿ. ಆಗ ಅವಳಿಗೆ ನಡಿಲಿಕ್ಕೂ ಬರ್ತಿಲ್ಲ, ಮೊದಲಿನದ್ದು ಇದು ವಿಷಯ, ನಡಿಲಿಕ್ಕೂ ಬರ್ತಾ ಇರಲಿಲ್ಲ ಅವಳಿಗೆ. ನಾನು ಹೊತ್ತುಕೊಂಡು ಹಾಗೆ ಹೋಗ್ತಾ ಇರುವಾಗ ಅದೇ ಅವ್ರು ಹೇಳಿದರು, ನಾನು ಇಷ್ಟೆಲ್ಲ ನಾವು ಹೇಳಿಕೊಡ್ತೇನೆ, ನೀವು ಮುಂದೆ ಅವಳದು ಮಾಡಿ, ಇಷ್ಟೆಲ್ಲ ಬರ್ತದೆ ಅವಳಿಗೆ. ಅದೇ ಅವ್ರು ಹೇಳಿದ್ರು, ಇಲ್ಲ ನೀವೇ ಮಾಡಿ ಹಾಗಾದ್ರೆ, ನಮಗೆ ಕೊಟ್ಟರು. ಮತ್ತೆ ನಾನೆಂತ ಮಾಡಿದ್ದೆ, ಆಯ್ತು ಅವ್ರು ಗೈಡ್ ಮಾಡ್ತಾ ಇದ್ರು, ಹೀಗೆ ಮಾಡಿ. ಅವಳೇನು ಹೇಳ್ತಾ ಇದ್ಲು, ನೀವು ಇವಳಿಗೆ ಕಲಿಸಿ ನನ್ನ ಮುಂದೆ. ನಾನು ಹಾಗೆ ಮತ್ತೆ ಮಾಡಿ ಅವಳಿಗೆ ಕಲಿಸ್ತಾ ಇದ್ದೆ ನನ್ನ ಮಗಳಿಗೆ. ಐಡಿಯಾ ಎಲ್ಲ ಅವರೇ ಕೊಡ್ತಾ ಇದ್ರು, ಮತ್ತೆ ಪ್ರಿಪರೇಷನ್ ಹೋಮ್ವರ್ಕ್ ಎಲ್ಲ ಮಾಡಿ ನಾನು ಕರ್ಕೊಂಡು ಹೋಗಿ ಮತ್ತೆ ಹಾಗೆ ಮಂತ್ ಎಂಡ್ ಆಗುವಾಗ ಅವರೊಂದು ಮಾತು ಕೇಳಿದ್ರು, ನೀವು ಟೀಚರ್ ಒಂದು ಒಳ್ಳೇದಾಗ್ಬಹುದಂತ. ಮತ್ತೆ ಹಾಗೆ ನಾನು ಅದರ ಮೈಂಡಲ್ಲಿ ನನ್ನದಿತ್ತು ಟೀಚಿಂಗ್ ಮಾಡ್ಬೇಕಂತ. ಮತ್ತೆ ಹಾಗೆ ಈ ಸ್ಕೂಲಿಗೂ ನಾರ್ಮಲ್ ಹೇಗೂ ಮಾತಾಡ್ಲಿಕ್ಕೆ ಅವಳು ಕಲಿತ್ಲು, ಮತ್ತೆ ನಡಿಲಿಕ್ಕೂ ಕಲಿತ್ಲು. ನಾರ್ಮಲ್ ಸ್ಕೂಲಿಗೂ ಹಾಕಿದೆ, ಆದ್ರೆ ಅಲ್ಲಿ ಕೂಡ ಅವಳಿಗೆ ಸರಿಯಾಗ್ಲಿಲ್ಲ. ಎಜುಕೇಶನ್ ಅವಳಿಗೆ ಅಷ್ಟು ಇದಾಗ್ಲಿಲ್ಲ, ಅವಳಿಗೆ ಅದರೊಟ್ಟಿಗೆ ಕಷ್ಟ ಆಗ್ತಿತ್ತು. ಹಾಗೆ ಓರಲ್ ಎಕ್ಸಾಮ್ ಎಲ್ಲ ಕೊಡ್ತಿದ್ಲು, ಆದ್ರೆ ಖಾಲಿ ಓರಲ್ ಮಾಡಿದ್ರೆ ಸಾಕಾಗುದಿಲ್ಲ, ಒಂದು ಮನುಷ್ಯನಿಗೆ ಅವಳ ಹೆಸರು ಬರೀಲಿಕ್ಕೆ ಬರಬೇಕು. ಅದು ನನಗೆ ತುಂಬಾ ಇಂಟೆನ್ಷನ್ ಇತ್ತು. ಮತ್ತೆ ನಾನು ಅದೇ ಎಣಿಸಿದ್ದೆ, ಇಂಥ ಮಕ್ಕಳು ನಾನು ಪುನಃ ಆ ಸ್ಕೂಲ್ ಇದು ಬಿಟ್ಟು ನಾನು ಬಿಡಿಸಿ ಅವಳಿಗೆ ಬೇರೆ ಎಲ್ಲ ಸ್ಪೆಷಲ್ ಸ್ಕೂಲಿಗೆ ಕರ್ಕೊಂಡು ಹೋದೆ. ಅಲ್ಲಿ ಹೋಗಿ ಕೇಳುವಾಗ ಅವ್ರು ಹೇಳ್ತಾ ಇದ್ರು, ಮ್ಯಾಮ್ ನೀವು ಇಲ್ಲಿ ಯಾಕೆ ಕರ್ಕೊಂಡು ಬಂದದ್ದು, ಇವಳು ಒಳ್ಳೆದಿದ್ದಾಳೆ, ಸ್ಪೆಷಲ್ ಸ್ಕೂಲ್ ಇವಳಿಗೆ ಬೇಡ, ಅಗತ್ಯ ಇಲ್ಲ, ನೀವು ನಾರ್ಮಲ್ ಸ್ಕೂಲಿಗೆ ಕಳಿಸಿ. ನಾರ್ಮಲ್ ಸ್ಕೂಲಿಗೆ ಹೋದ್ರೂ ಕೂಡ ಅಲ್ಲಿ ಪ್ರಯೋಜನ ಆಗುದಿಲ್ಲ, ಈಚೆ ಇಲ್ಲಿ ಹಾಕಿದ್ರು ಅವರು ಹಾಗೆ ಹೇಳ್ತಾರೆ. ಮತ್ತೆ ನನ್ನ ಮನಸ್ಸಲ್ಲೇ ಇತ್ತು, ಯಾಕೆ ನಾವೇ ಒಂದು ಸ್ಕೂಲ್ ಮಾಡಬಾರ್ದು. ನಾರ್ಮಲ್ ಸ್ಕೂಲಲ್ಲಿ ಅವರದ್ದು IQ ಲೆವೆಲ್ ಕಮ್ಮಿ ಅನ್ನಿಸ್ತದೆ ಇದ್ರೆ ಅಂತ ಸ್ಕೂಲಲ್ಲಿ ಎಲ್ಲ ವಿಶೇಷ ಮಕ್ಕಳ ಸ್ಕೂಲ್ ತುಂಬಾ ಇರ್ತದೆ, ತುಂಬಾ
ಅವರು ನಮ್ಮ ಸ್ಕೂಲಲ್ಲಿ ನಾನು ಅದೇ ಇಂಟೆನ್ಷನ್ ಇಟ್ಟು ಈಗ ಇದು ಮಾಡ್ತೇನೆ ಅಕಾಡೆಮಿಕ್ ಇಯರ್ ಅಲ್ಲಿ ಅಂದ್ರೆ ಅವರಿಗೆ ಓದ್ಲಿಕ್ಕೆ ಕೋಆಪ್ ಮಾಡುವ ಹಾಗೆ ನಾವು ಒಂದೊಂದು ಟೀಚರ್ ಒಂದೊಂದು ಮಗುವಿನ ಹತ್ತಿರ ನಿಂತು ಸರಿಯಾಗಿ ಅವರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಎಲ್ಲ ನಾವು ಈ ಸ್ಕೂಲಲ್ಲಿ ಈಗ ಕಲಿಸ್ತಾ ಇದ್ದೇವೆ. ವೆರಿ ನೈಸ್. ಅಂದ್ರೆ ಸ್ಕೂಲಿದ ಹೆಸರು ನೂರುಲ್ ಫುರ್ಖಾನ್ ಸ್ಪೆಷಲ್ ಸ್ಕೂಲ್. ಓಕೆ, ವೆರಿ ನೈಸ್. ನೂರುಲ್ ಫುರ್ಖಾನ್ ಸ್ಪೆಷಲ್ ಸ್ಕೂಲ್ 10 ಜನರಿಂದ ಆರಂಭ ಆಗಿ ಈಗ 25 ಮಕ್ಕಳಿದ್ದಾರೆ ಈಗ ಈ ವರ್ಷ. ಹೌದು, ಇಷ್ಟ ತನಕ ಈಗ 25 ಮಕ್ಕಳಿದ್ದಾರೆ. ಸೊ 25 ಮಕ್ಕಳಂದ್ರೆ ಎಲ್ಲರೂ ಬೇರೆ ಬೇರೆ ತರ, ಒಬ್ಬರ ತರ ಒಬ್ಬರು ಇರುವುದಿಲ್ಲ. ಸೊ ಅವರಿಗೆ ಕಲಿಸ್ಲಿಕ್ಕೆ ನೀವು ಎಷ್ಟು ಜನ ಟೀಚರ್ಸ್ ಇದ್ದೀರಿ? ನಿಮ್ಮ ಪ್ರಿಪರೇಷನ್ಸ್ ಹೇಗಿರ್ತದೆ? ಹೌದು, ನಮ್ಮದಂದ್ರೆ ಈಗ ಟೀಚರ್ಸ್ 10 ಮಂದಿ ಇದ್ದಾರೆ, ಮತ್ತೆ ಬೇರೆ 2 ಮೇಡ್ ಇದ್ದಾರೆ, ಒಂದು ಡ್ರೈವರ್ ಇದ್ದಾರೆ. ಟೋಟಲ್ ನಾವು 13 ಮೆಂಬರ್ಸ್ ಇದ್ದೇವೆ. ವೆರಿ ನೈಸ್. ಈಗ ನೀವು ಇಂಥ ಸ್ಕೂಲ್ ಎಲ್ಲ ಮಾಡುವಾಗ ಎಲ್ಲರ ಮೈಂಡ್ ಸೆಟ್ ಒಂದೇ ರೀತಿ ಇರಬೇಕಾಗ್ತದೆ. ಸೊ ನಿಮ್ಮೊಟ್ಟಿಗಿರುವ ಟೀಚರ್ಸ್ ನಿಮಗೆ ಎಷ್ಟು ಕೋಆಪರೇಟಿವ್ ಆಗಿದ್ದಾರೆ? ಹೇಗೆ? ತುಂಬಾ ಕೋಆಪರೇಟಿವ್. ಅವರ ಇದು ಸಹಾಯ ಇಲ್ಲದೆ ಇದು ನಡೆಯುವ ಹಾಗೆ ಇರಲಿಲ್ಲ. ಯಾಕಂದ್ರೆ ಇಷ್ಟು ಮಾಡ್ತಾರೆ ಅಂದ್ರೆ ಅವರು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಬಂದು ನೋಡಿದ್ರೆ ಗೊತ್ತಾಗ್ಬೋದು. ಮತ್ತೆ ಅದು ಹಾಗೆಯೂ ಇಲ್ಲ, ಎಜುಕೇಶನ್ ಅಷ್ಟೇ ಅಲ್ಲ, ನಮ್ಮಲ್ಲಿ ಈಗ ಡೌನ್ ಸಿಂಡ್ರೋಮ್ ಮಕ್ಕಳು ಇದ್ದಾರೆ, SLDU ಇದ್ದಾರೆ, ಆಟಿಸ್ಟಿಕ್ ಮಕ್ಕಳು ಇದ್ದಾರೆ. ಈಗಿನ ಕಾಲದಲ್ಲಿ ಆಟಿಸ್ಟಿಕ್ ಮಕ್ಕಳ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಚಿಕ್ಕ ಮಕ್ಕಳು ನಮಗೆ ಸಿಕ್ಕಿದ್ದು ಒಂದು 4 ಮಕ್ಕಳು ಸಿಕ್ಕಿದೆ, ಅದೆಲ್ಲ ಆಟಿಸ್ಟಿಕ್ ಮಕ್ಕಳೇ. ಆಟಿಸಮ್ ತುಂಬಾ ಈಗ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಕಾಣ್ತಾ ಇದೆ. ಅದರ ಅವೇರ್ನೆಸ್ ಕೂಡ ಅಷ್ಟು ಈಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ತಾ ಇದ್ದಾರೆ. ಸೊ ಈಗ ನಿಮ್ಮ ಹತ್ರ ಕೇಳುದು, ಈಗ ನಾರ್ಮಲಿ ಒಂದು ಪೇರೆಂಟ್ಸ್ಗೆ ನೀವಾದ್ರೆ ಸ್ಟ್ರಾಂಗ್ ಆಗಿ ನಿಂತ್ರೆ ನಿಮ್ಮ ಮಗಳಿಗೋಸ್ಕರ ಒಂದು ಶಾಲೆಯನ್ನೇ ಈಗ ಎಲ್ಲ ಮಕ್ಕಳಿಗೆ ಉಪಯೋಗ ಆಗುವ. ಇದು ನನಗೆ ಅಂತಲ್ಲ, ಎಲ್ಲ ಮಕ್ಕಳಿಗೆ. ಆದ್ರೆ ಕೆಲವು ಪೇರೆಂಟ್ಸ್ಗೆ ಮಕ್ಕಳು ಚೂರು ಅಂದ್ರೆ ಅದೇ IQ ಲೆವೆಲ್ ಕಮ್ಮಿ ಇದ್ರೆ ಅಥವಾ ಇಂಥದ್ದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದ್ರೆ ಅವರು ತುಂಬಾ ಪೇರೆಂಟ್ಸ್ ವೀಕ್ ಆಗಿ ಬಿಡ್ತಾರೆ. ಇಂಥ ಮಕ್ಕಳನ್ನ ನಾವ್ ಏನ್ ಮಾಡುದು ಅಂತೆಲ್ಲ ಯೋಚನೆ ಮಾಡ್ತಾರೆ, ಅಥವಾ ಒಂದು ಮೂಮೆಂಟ್ ಅಲ್ಲಿ ನಮಗೆ ಬೇಡ ಇತ್ತು ಅಂತ ಅನ್ನಿಸಿರ್ಬಹುದು. ಸೊ ಅಂತ ಪೇರೆಂಟ್ಸ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ಅಂತ ಪೇರೆಂಟ್ಸ್ಗೆ, ಅಂತ ಅಂದ್ರೆ ಸ್ಪೆಷಲಿ ಏಬಲ್ಡ್ ಮಕ್ಕಳಿರುವಂತಹ ಫ್ಯಾಮಿಲಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅದಕ್ಕೆ ನಾವು ಒಂದು ವರದಾನ ಹೇಳಬೇಕು ಆ ಮಕ್ಕಳು ಇರುವ ಮನೆ. ಯಾಕಂದ್ರೆ ಈಗ ಮಕ್ಕಳಿಗೆ ನಾವು ನೋಡಿ, ನಾರ್ಮಲ್ ಮಕ್ಕಳಿಗೆ ನಾರ್ಮಲ್ ಮಕ್ಕಳು ಅಂತ ಹೇಳ್ತೇವೆ, ಆದ್ರೆ ಅಷ್ಟು ರೆಕಗ್ನಿಷನ್ ಇಲ್ಲ ಆ ಮಕ್ಕಳಿಗೆ. ಅದು ಈ ಮಗುವಿಗೆ ಒಂದು ಸ್ಪೆಷಲ್ ಚೈಲ್ಡ್ ಅಂತ, ದೇವರ ಮಕ್ಕಳು. ಮತ್ತೆ ಅದು ಪೇರೆಂಟ್ಸ್ ಕೂಡ ಒಂದು ಸ್ಪೆಷಲ್ ಪೇರೆಂಟ್ಸ್. ಈಗ ಟೀಚರ್ಸ್ ಕೂಡ ನೋಡಿ, ಒಂದು ಟೀಚರ್ ಆಸ್ ಎ ಸ್ಕೂಲ್ ಟೀಚರ್ ಒಂದು ಟೀಚರ್, ಆದ್ರೆ ಒಂದು ಸ್ಪೆಷಲ್ ಎಜುಕೇಟರ್ ಹೇಗೆ ಒಂದು ಸ್ಪೆಷಲ್ ಎಜುಕೇಟರ್ ಅಲ್ಲ, ಎಷ್ಟು ಪ್ರಾಮುಖ್ಯತೆ ಇದೆ. ಈ ಮಕ್ಕಳನ್ನು ಹಾಗೆ ನಾವು ಇದು ಮಾಡಬಾರ್ದು, ಕಡೆಗಣಿಸಬಾರದು. ಈ ಮಕ್ಕಳು ಒಂದು ದೇವರ ವರದಾನ, ಅದು ಸಿಕ್ಕಿದೆ ನಮ್ಗೆ ಪುಣ್ಯ. ಮತ್ತೆ ಈ ಮಕ್ಕಳಿರುವ ಒಂದು ಮನುಷ್ಯತ್ವ, ಒಂದು ಪ್ರೀತಿ ಮತ್ತೆ ಬೇರೆ ಯಾವ ಮಕ್ಕಳಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ವೆರಿ ನೈಸ್. ಸೊ ಈಗ 25 ಮಕ್ಕಳು ಅಂತ ಹೇಳಿದ್ರಿ, ನಿಮಗೀಗ ಅಡ್ಮಿಷನ್ ಪ್ರಕ್ರಿಯೆ ಅಂತದೆಲ್ಲ ಇರ್ತದೆ. ಈಗ ಇಯರಲ್ಲಿ ಒಂದು ಅವರಿಗೆ ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡ ಮಕ್ಕಳು ಇದ್ದಾರೆ ಹೇಳಿದ್ರಿ. ಸೊ ಅವರಿಗೆ ಹೇಗಿರ್ತದೆ? ಈ ಟೀಚಿಂಗ್ ಏಡ್ಸ್ ಎಲ್ಲ ಬೇರೆ ಇರ್ತದೆ ಅವರಿಗೆ. ಸೊ ಅದು ಹೇಗಿರ್ತದೆ ಮ್ಯಾಮ್? ಅಂದ್ರೆ ನೀವು ಹೇಗೆ ಪರ್ಟಿಕ್ಯುಲರ್ ಆಗಿ ಈ ಸಬ್ಜೆಕ್ಟ್ ಅಂತ ಟೀಚರ್ಸ್ ಇದ್ದಾರಾ, ಅಥವಾ ಮಕ್ಕಳಿಗೆ ಇಷ್ಟು ಮಕ್ಕಳಿಗೆ ಒಬ್ರು ಅಂತ ಹಾಗೆ ಅಂತ ಇದ್ದಾರೆ? ಇದರಲ್ಲಿ ಅಂದ್ರೆ ನಾರ್ಮಲ್ ಮಕ್ಕಳ ಹಾಗೆ ಈ ಮಕ್ಕಳಿಗೆ ಕಲಿಸುವ ಹಾಗಿಲ್ಲ ನಾವು. ಹೌದು, EDL ಸ್ಕಿಲ್ ಮೊದಲಿಗೆ ಅದನ್ನು ನಮಗೆ ಕಲಿಸಬೇಕಾಗ್ತದೆ. ಊಟ ಮಾಡಲಿಕ್ಕೆ ಸರಿಯಾಗಿ ಊಟ ಮಾಡಲಿಕ್ಕೆ ಬರುವುದಿಲ್ಲ ಕೆಲವು ಮಕ್ಕಳಿಗೆ, ಅಂಥದ್ದೆಲ್ಲ ಗೋಲ್ ನಾವು ಇಟ್ಟುಕೊಂಡು ಹೀಗೆ ನಾವು ಓದಿಸ್ತೇವೆ. ಮತ್ತೆ ಈ ಮಕ್ಕಳಿಗೆ ಕೂಡ 7:1 7 ಮಕ್ಕಳಿದ್ರೆ ಅವರಿಗೆ ಒಂದು ಟೀಚರ್. ಮತ್ತೆ ಅದರಲ್ಲಿ ಕೂಡ ನಾವು ನೋಡ್ತೇವೆ ಯಾವ ಮಗು ಯಾವ ಎಲ್ಲಿ ತನಕ ಅವನದ್ದು ಅಂದ್ರೆ ಕೆಪಾಸಿಟಿ ಇದೆ, ಓದುವುದ್ರಲ್ಲಿ ಅವನು ಎಲ್ಲಿದ್ದಾನೆ. ಮತ್ತೆ ಅಡ್ಮಿಷನ್ ಮಾಡುವಾಗಲೇ ನಾವೇನ್ ಮಾಡ್ತೇವೆ ಅಂದ್ರೆ ಅವರದ್ದು ಕೇಸ್ ಹಿಸ್ಟ್ರಿ ತಗೊಳ್ತೇವೆ ಪೇರೆಂಟ್ಸಿಗೆ ಕರೆದು, ಮತ್ತೆ ಅವರದ್ದು ಅಸೆಸ್ಮೆಂಟ್ ಮಾಡ್ತೇವೆ. FACP ಅಸೆಸ್ಮೆಂಟ್ ಇರಬಹುದು, ಹೀಗೆ ಅವರದ್ದು ಅದರಲ್ಲಿ ನಮಗೆ ಗೊತ್ತಾಗ್ತದೆ ಅವರದ್ದು ಎಲ್ಲಿ ಕಡಿಮೆ, ಹೌದು ಕೆಪಾಸಿಟಿ ಅವರದ್ದು ಎಲ್ಲಿದೆ, ಎಜುಕೇಶನ್ ಅಲ್ಲಿ ಅವರು ಎಲ್ಲಿದ್ದಾರೆ. ಆಟಿಸ್ಟಿಕ್ ಇದ್ರೆ ಅದರದ್ದು ಕೂಡ ಅಸೆಸ್ಮೆಂಟ್ ಇರ್ತದೆ. ಅದೆಲ್ಲ ಮಾಡಿದ ನಂತರ ನಾವು ಅವರಿಗೆ ಗೋಲ್ ಅನ್ನು ಸೆಲೆಕ್ಟ್ ಮಾಡಿ ಹೀಗೆ ಅಂದ್ರೆ ಅದು ಕೂಡ ಇರ್ತದೆ. ಒಂದು ಕಂಬೈನ್ಡ್ ಆಗಿ ಗ್ರೂಪ್ ಟೀಚಿಂಗ್ ಕೂಡ ಮಾಡ್ತೇವೆ ಕ್ಲಾಸಲ್ಲಿ 7 ಮಕ್ಕಳಿಗೆ. ಮತ್ತೆ ಬೇರೆಯಾಗಿ ಕೂಡ ಒಂದು IP ಅಂತ ಇರ್ತದೆ, ಇಂಡಿವಿಜುವಲೈಸ್ಡ್. ಅಂದ್ರೆ ಅದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಒಂದೊಂದು ಮಗುವಿಗೆ ಒಂದೊಂದು ಗೋಲ್. 7 ಮಕ್ಕಳಲ್ಲಿ ಒಟ್ಟಿಗೆ ಕಲಿಯುವಾಗ ಯಾವುದ್ರಲ್ಲಿ ಒಂದು ಮಗು ಕಡಿಮೆ ಇದೆ ಅಥವಾ ಕಡಿಮೆ ಸಾಮರ್ಥ್ಯ ತೋರಿಸ್ತಿದೆ, ಅದನ್ನು ನಾವು ಗೋಲ್ ಇಟ್ಟು ಪುನಃ ಅವರಿಗೆ ಸ್ಪೆಷಲ್ ಆಗಿ ಹಾಗೆ ಇಟ್ಟು. ಈಗ ನಾನು ಕೂಡ ಅಲ್ಲಿ ಟೀಚ್ ಮಾಡ್ತೇನೆ ನಮ್ಮ ಸ್ಕೂಲಲ್ಲಿ ಕೂಡ. ನನಗೆ ಕೂಡ ಒಂದು 2 ಮಕ್ಕಳು ಹಾಗೆ IP ಅದು ಮಕ್ಕಳು ಬೇರೆ 2 ಮಕ್ಕಳಿಗೆ ಸ್ಪೆಷಲಿ ಇನ್ನೂ ಕೂಡ ಕೇರ್ ಕೊಟ್ಟು ನಾವು ಹಾಗೆ ಮುಂದೆ ಬರ್ಲಿಕ್ಕೆ ಅವರಿಗೆ ಹೆಲ್ಪ್ ಮಾಡ್ತೇವೆ. ಹೌದು, ಈಗ ನೀವು ಹೇಳಿದಾಗೆ ಖಾಲಿ ಎಜುಕೇಶನ್ ಅಂತಲ್ಲ, ಅವರಿಗೆ
ಕೆಲವೊಂದು ಬೇಸಿಕ್ ಆಕ್ಟಿವಿಟೀಸ್ ಕೂಡ ಹೇಳಿಕೊಡ್ಬೇಕಾಗ್ತದೆ. ಈಗ ಕೆಲವು ಮಕ್ಕಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ, ಅವರಿಗೆ ಕೆಲವು ಮಕ್ಕಳನ್ನ ನೋಡಿದ್ರೆ ಡ್ರಾಯಿಂಗ್ ಅಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಸೊ ಅವರಿಗೆ ನೀವೇನು ಅವರಿಗೆ ಬೇರೆ ಅದನ್ನೇ ಜಾಸ್ತಿ ಗಮನ ಹರಿಸಿ ಹೇಳಿಕೊಡ್ತೀರಾ ಹಾಗೆ ಅಂತ? ಇಲ್ಲ, ಅದನ್ನೇ ಜಾಸ್ತಿ ಅಂತಿಲ್ಲ, ಅದರಲ್ಲಿ ಇದ್ದದನ್ನು ನಾವು ಅವರಿಗೆ ಡೆವಲಪ್ ಮಾಡ್ಬೋದು. ಖಾಲಿ ಡ್ರಾಯಿಂಗ್ ಮಾಡಿದ್ರೆ ಕೂಡ ಆಗುದಿಲ್ಲ ಅಲ್ಲ, ಒಂದು ಮನುಷ್ಯ ಜೀವಿಸಬೇಕಾದ್ರೆ ಖಾಲಿ ಡ್ರಾಯಿಂಗ್ ಮಾಡಿ ಜೀವಿಸುವ ಹಾಗಿಲ್ಲ. ಅವನಿಗೆ ಎಲ್ಲ ರೀತಿಯಲ್ಲಿ ಕೂಡ ಬರ್ತದೆ. ಆಬ್ವಿಯಸ್ಲಿ ಅವನಿಗೆ ಅದರಲ್ಲಿ ಇರಬಹುದು, ಅದನ್ನು ಕೂಡ ನಾವು ಇದು ಮಾಡ್ತೇವೆ, ಹೆಲ್ಪ್ ಮಾಡ್ತೇವೆ. ಮತ್ತೆ ಬೇರೆ ಕೂಡ ಎಜುಕೇಶನ್ ಅಲ್ಲಿ ಕೂಡ ಹೆಲ್ಪ್ ಮಾಡಿ ಅವನಿಗೆ ಮುಂದೆ ಬರಲಿಕ್ಕೆ ಒಂದು ಸಾಮಾನ್ಯ ಜೀವಿಯಾಗಿ ನಮ್ಮ ಇಂಟೆನ್ಷನ್ ಅಷ್ಟೇ, ಒಂದು ಸಾಮಾನ್ಯ ಬದುಕು ಕಡಿಮೆ ಅಂತ ಅನ್ನಿಸ್ಬಾರ್ದಂತ ಅಷ್ಟೇ. ಹಾಗೆ ಇತ್ತು. ಇದು ಲಾಸ್ಟ್ ಇಯರ್ ಒಂದು ನಾರ್ಮಲ್ ಸ್ಕೂಲಿಗೆ ಹೋಗ್ತಾ ಇತ್ತು. ಅಲ್ಲಿಂದ ಅವರು ಆ ಮಗುವಿಗೆ ಸ್ವಲ್ಪ ಕಡಿಮೆಯಲ್ಲಿ ಆ ಮಗು ಲರ್ನಿಂಗ್ ಡಿಸಬಿಲಿಟಿ ಇತ್ತು ಆ ಮಗುವಿಗೆ. ಅಂದ್ರೆ ತುಂಬಾ ಈಗ ನಾರ್ಮಲ್ ಮಕ್ಕಳು ಕೂಡ ನೋಡಿ ನೀವು, ನಿನ್ಗೆ ಏನು ಬರುದಿಲ್ಲ ಅಂತ ಹೇಳಿದ್ರೆ ಬಂದ ಅವನದು ಕೆಪಾಸಿಟಿ ಕೂಡ ಏನಾಗ್ತದೆ, ವಿಲ್ ಪವರ್ ಎಲ್ಲ ಅವನದು ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆ ಆ ಪೇರೆಂಟ್ಸ್ ಬಂದು ಇಲ್ಲಿ ಹೇಳಿದ್ರು, ನನ್ನ ಮಗು ಸ್ಪೆಷಲ್ ಚೈಲ್ಡ್ ಬಂದು ಅವರು ಹೇಳಿದ ಕ್ವೆಶ್ಚನ್ನೇ ಅದೇ, ನನ್ನ ಮಗು ಸ್ಪೆಷಲ್ ಚೈಲ್ಡ್ ಅಲ್ಲ ಆದ್ರೂ ಕೂಡ ಕಡಿಮೆಯಲ್ಲಿ. ನಾನು ಹೇಳಿದೆ ಅಡ್ಡಿಲ್ಲ, ಇದೇನು ಸ್ಪೆಷಲ್ ಸ್ಕೂಲ್ ಅಂದ್ರೆ ಹಾಗೆ, ಯಾಕಂದ್ರೆ ಅದೊಂದು ತುಂಬಾ ಪೇರೆಂಟ್ಸಿಗೆ ಇರ್ತದೆ, ನಮ್ಮ ಮಕ್ಕಳನ್ನು ಯಾಕೆ ಸ್ಪೆಷಲ್ ಸ್ಕೂಲಿಗೆ ಹಾಕಬಹುದು. ಹೌದು, ಅಂದ್ರೆ ನಾನು ಅವರಿಗೆ ಅದು ಹೇಳಿದೆ, ಇದೊಂದು ಸ್ಕೂಲ್ ಹಾಗೆ ಮಾಡ್ಲಿಕ್ಕೆ ಹೋಗಿ ಪಾಪ ಒಂದಷ್ಟು ಮಕ್ಕಳ ಮೇಲೆ ಅದು ಪರಿಣಾಮ ಬೀಳ್ತದೆ. ಅವರಿಗೆ ಸ್ಪೆಷಲ್ ಕಾನ್ಸಂಟ್ರೇಷನ್ ನಾರ್ಮಲ್ ಸ್ಕೂಲಲ್ಲಿ ಸಿಗುವುದಿಲ್ಲ. ಮತ್ತೆ ಅವರು ಹಾಗೆ ಮತ್ತೆ ನಾನು ಹೇಳಿದ ನಂತರ ನಮ್ಮ ಸ್ಕೂಲಿಗೆ ಹಾಕಿದ ನಂತರ ನಾವು ಅವರಿಗೆ ಎಲ್ಲ, ಅವನು ಓದ್ಲಿಕ್ಕೆ ಇದ್ದಿದ್ದ ಕಡಿಮೆ ಇದ್ದ, ಆದ್ರೆ ಅವನು ಸಿಂಗಿಂಗ್ ಬೈ ಹಾರ್ಟ್, ಮ್ಯಾಥ್ಸ್ ಕಲೀಲಿಕ್ಕೆ ಕಷ್ಟ, ಆದ್ರೆ ಯಾವ ಪದ್ಯ ಕೂಡ ಎಲ್ಲಿ ಒಂದು ಸಲ ಕೇಳಿದ್ರೆ ಸಾಕು ಅವನು ಅಷ್ಟು ನೆನಪಿಟ್ಟು. ಬೇರೆ ಬೇರೆ ಆಕ್ಟಿವಿಟಿಯಾಗಿ ಎಲ್ಲ ನಾವು ಕರ್ಕೊಂಡು ಹೋಗಿ ಅವನಿಗೆ, ಮತ್ತೆ ಓದಿನಲ್ಲಿ ಕೂಡ, ಮತ್ತೆ ಇಯರ್ ಎಂಡ್ ಆಗುವಾಗ ಒಳ್ಳೆ ಮಾಡಿ ಎಲ್ಲ ಓದ್ತಾ ಇದ್ದ, ಬರೀತಿದ್ದ, ಮ್ಯಾಥ್ಸ್ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದ. ಈಗ ಪುನಃ ಇಯರ್ ಎಂಡ್ ಆಗುವಾಗ ಮತ್ತೆ ಹೇಳಿದ್ರೆ ಅವರು, ಈಗ ನಾವು ನಾರ್ಮಲ್ ಸ್ಕೂಲಿಗೆ ಹಾಕ್ತೇವೆ. ನಮ್ಮದು ಕೂಡ ಇಂಟೆನ್ಷನ್ ಅಷ್ಟೇ, ಮಕ್ಕಳಿಗೆ. ಹೌದು, ನಮಗೆ ಅದು ಖುಷಿ. ಹಿಂದೆ ಇದ್ದ ಮಕ್ಕಳಿಗೆ ಒಂದು ಮುಂದೆ ತಂದು ಒಂದು ನಾರ್ಮಲ್ ಲೈಫ್ ಅವರು ಲೀಡ್ ಮಾಡಿ ಅವರ ಬದುಕನ್ನು ಅವರೇ ನೋಡಿಕೊಳ್ಬೇಕು ಅಷ್ಟೇ. ಸೊ ಓಕೆ ಮ್ಯಾಮ್, ಅಂದ್ರೆ ಈಗ ಒಂದು ಸ್ಕೂಲ್ ತೆಗಿಯೋದು ಅಂದ್ರೆ ಓಪನ್ ಮಾಡೋದು ಅಂದ್ರೆ ಕೂಡ ಅಷ್ಟು ಎಂತ ಹೇಳುದು ಈಸಿ ಅಲ್ಲ, ಅದಕ್ಕೊಂದಷ್ಟು ಇಂಪಾರ್ಟೆಂಟ್ ಪ್ರೊಸೀಜರ್ಸ್ ಇರ್ತದೆ. ಅದೆಲ್ಲ ಹೇಗಿತ್ತು ಮ್ಯಾಮ್? ಈಗ ಆನ್ಲೈನ್ ಮತ್ತೆ ಆಫ್ಲೈನ್ ಎಲ್ಲ ನಾವು ರಿಜಿಸ್ಟರ್ ಮಾಡಿ ಇಟ್ಟಿದ್ದೇವೆ. ಈಗ ಗವರ್ಮೆಂಟ್ ಅಲ್ಲಿ ಕೂಡ ಅದೇ ಹೇಳಿದ್ದಾರೆ ಅವರು, 2 ವರ್ಷ ನೀವು ರನ್ ಮಾಡಿ ಮತ್ತೆ ನಮಗೆ ಅದು ರಿಜಿಸ್ಟರ್ ಮಾಡಿ ಆಗ್ತದೆ. ಸೊ ಈಗ ನೀವು ಒಂದು ಟ್ರಸ್ಟ್ ನ ಮೂಲಕ ನಡೆಸ್ತಾ ಇದ್ದೀರಿ, ಅದು ಟ್ರಸ್ಟ್ ನ ಹೆಸರು ಮೇಡಂ ನೂರುಲ್ ಫುರ್ಖಾನ್ ಟ್ರಸ್ಟ್ ಅಂತ. 2020 ಅಲ್ಲಿ ನಾವು ಮೊದಲಿಗೆ ಇದನ್ನು ರಿಜಿಸ್ಟರ್ ಮಾಡಿದ್ವಿ. ಅದರ ನಂತರ ನಾವು ಒಂದು ಚಿಕ್ಕದೊಂದು, ಹೆಚ್ಚು ಎಲ್ಲ ಜಾಗ ಎಲ್ಲ ತೆಕೊಳ್ಳಿಕ್ಕೆ ಹೋಗ್ಲಿಲ್ಲ, ನಾವು ಕೂಡ ಎಣಿಸಿರ್ಲಿಲ್ಲ ಇದಿಷ್ಟು ಮುಂದುವರಿಬಹುದು ಅಂತ, ಇಷ್ಟು ಮಕ್ಕಳಿಗೆ ಸಹಾಯ ಆಗ್ಬಹುದು, ಇಷ್ಟೆಲ್ಲ ಆಗ್ಬಹುದು ಅಂತ. ಒಂದು ಜಸ್ಟ್ ನನ್ನ ಮಗುವಿನ ಒಟ್ಟಿಗೆ, ನನ್ನ ಇಂಟೆನ್ಷನ್ ಅದಿದ್ದದ್ದು, ನನ್ನ ಮಗುವಿನ ಒಟ್ಟಿಗೆ ಒಂದು 4 ಮಕ್ಕಳು ಬಂದು ಕಲೀಲಿ ಅಂತ ಅಷ್ಟೇ. ಒಂದು ಚಿಕ್ಕದೊಂದು ಸೈಟ್ ನಾವು ಪರ್ಚೇಸ್ ಮಾಡಿ ಅದನ್ನು ಟ್ರಸ್ಟಿಗೆ ಇದು ಮಾಡಿ, ಅಲ್ಲಿಂದ ನಾವು ಒಂದು ಚಿಕ್ಕ ಬಿಲ್ಡಿಂಗ್ ಅನ್ನು ಈಗ ಕನ್ಸ್ಟ್ರಕ್ಟ್ ಮಾಡಿ ಅದರಲ್ಲಿ ನಾವು ಈಗ ನಡೆಸ್ತಾ ಇದ್ದೇವೆ. ವೆರಿ ವೆರಿ ನೈಸ್. ಸೊ ಈಗ ನಿಮ್ಮ ಮಗಳು ಹೇಗಿದ್ದಾಳೆ? ಅವಳಿಗೆ ಅಂದ್ರೆ ಬಹುಶಃ ನೀವು ಫಸ್ಟಿಗೆ ಅವಳಿಗೆ ಒಬ್ಳಿಗೆ ಹೇಳಿಕೊಡುವಾಗ ಅವಳಿಗೆ ಅನ್ನಿಸ್ತಿತ್ತೇನೋ ನಾನು ಒಬ್ಬಳೆ ಅಂತ, ಬಟ್ ಈಗ ಒಂದಷ್ಟು ಜನ ಮಕ್ಕಳು ಅವಳ ಜೊತೆಗೆ ಈಗ ನಮ್ಮ ಮನೆಯಲ್ಲಿ ಹತ್ತಿರ ಇದೆ, ಆದ್ರೂ ಕೂಡ ಅವಳು ನಾನು ನಡ್ಕೊಂಡು ಹೋಗ್ತೇನೆ, ಆದ್ರೆ ಅವಳು ಸ್ಕೂಲ್ ಬಸ್ಸಲ್ಲಿ ಬರ್ತಾಳೆ, ಅವಳಿಗೆ ಈಗ ನನಗೆ ಕೂಡ ಅದೇ ಖುಷಿ ಅವಳದು ನೋಡಿ. ಅವಳು ಈಗ ಹೇಳ್ಬಹುದು ನನ್ನ ಸ್ಕೂಲ್ ಇದೆ, ನನ್ನ ಟೀಚರ್. ಯಾಕಂದ್ರೆ ಬೇರೆ ಮಕ್ಕಳೆಲ್ಲ ಓದುವಾಗ ಅವರು ಅವರ ಸ್ಕೂಲ್ ಅಂತ ಹೇಳುವಾಗ, ಅವರ ಟೀಚರ್ ಅಂತ ಹೇಳುವಾಗ ಈ ಮಗು ಸುಮ್ಮನೆ ಕೂತ್ಕೊಳ್ತಾರೆ, ಸ್ಕೂಲ್ ಇಲ್ಲ ಈಗ ಇಂಥದ್ದು ಎಲ್ಲ ಮಕ್ಕಳು ಹಾಗೆ ಹೇಳುವಾಗ ನನಗೆ ಅದ್ರಷ್ಟು ಖುಷಿ ಯಾವುದು ಇಲ್ಲ. ಬಹುಶಃ ನೀವು ಇಂಥದ್ದೊಂದು ಇನಿಷಿಯೇಟಿವ್ ಮಾಡದಿದ್ರೆ ಆ ಮಕ್ಕಳಿಗೆ ಕಡೆಯವರೆಗೆ ಸಹ ನಾವು ಈ ಸ್ಕೂಲಲ್ಲಿ ಕಲ್ತೇವೆ ಅಂತ ಹೇಳಲಿಕ್ಕೆ ಸಿಗ್ತಾ ಇರ್ಲಿಲ್ಲ, ಯಾವುದೋ ಒಂದು ಥೆರಪಿಯಲ್ಲಿ ಕಲ್ತೇವೆ ಅಂತ ಹೇಳಬೇಕು. ಒಂದು ಮನೆಯಲ್ಲಿ ಕೂಡ ನಾನು ಕೂಡ ಇಟ್ಟುಕೊಂಡಿದ್ದೆ ಟ್ಯೂಟರ್, ಆದ್ರೆ ಅದು ಅಷ್ಟು ಸ್ಟ್ರಾಂಗ್ ಇಂಪ್ಯಾಕ್ಟ್ ಆಗುದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಕೂಡ ಎಂತ ಶಾಲೆ ಅಂತ ಒಂದು ಸಿಸ್ಟಮ್ ಬೇಕು ಸ್ಪೆಸಿಫಿಕ್. ಅಲ್ಲಿ ಹೋಗಿ ಕಲಿಯುವಾಗ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಕಲಿಯುವಾಗ ತುಂಬಾ ಡಿಫರೆನ್ಸ್ ಇದೆ. ಅವರಿಗೆ ಒಂದಷ್ಟು ಜನರೊಟ್ಟಿಗೆ ಹೇಗೆ ಬೆರಿಬೇಕಂತ ಗೊತ್ತಾಗ್ತದೆ, ಸೊಸೈಟಿಯಲ್ಲಿ ಹೇಗೆ ಇರಬೇಕು ಅದೆಲ್ಲ ಗೊತ್ತಾಗ್ತದೆ. ಸೊ ಓಕೆ ಮ್ಯಾಮ್, ಇನ್ನಷ್ಟು ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತೇನೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ನಂಗೆಂತೂ ಮಾತನಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು. ಇವರ ಸಾಧನೆ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಶಾಲೆ ಪ್ರಾರಂಭ 1 ವರ್ಷ ಆದ್ರೂ ಕೂಡ ಮಾಡಿ ಶಾಲೆ ಪ್ರಾರಂಭ, ಅಲ್ಲಿ ಒಂದಷ್ಟು ಮಕ್ಕಳಿಗೆ ಇದು ಸಹಾಯ ಆಗ್ತಾ ಇದೆ, ಅವರ ಒಂದು ಕಲ್ಪನೆಗೆ ಒಂದು ಜೀವ ಬಂದಿದೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.
ಸ್ಪಂದನ ವಾಹಿನಿ ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮೂರ ಜಾಣೆ ಅಂತೂ ಬಹಳ ವಿಶೇಷವಾಗಿದೆ, ನಿಮಗಂತೂ ಯಾಕಂತ ಗೊತ್ತೇ ಆಗಿದೆ. ನಮ್ಮೊಂದಿಗೆ ಇವತ್ತಿದ್ದಾರೆ ದಿಲ್ದಾರ್ ಮೇಡಮ್ ಅವರು. ಬನ್ನಿ ಅವರನ್ನು ಮತ್ತಷ್ಟು ಮಾತನಾಡಿಸೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ, ನಿಮ್ಮ ಶಾಲೆಯ ಬಗ್ಗೆ ಕೇಳಲಿಕ್ಕಂತೂ ನಾನು ಕಾತರವಾಗಿದ್ದೇನೆ. ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಪಡ್ಕೊಳ್ಳಿಕ್ಕೆ ವೀಕ್ಷಕರು ಕೂಡ ಖಂಡಿತ ಅಷ್ಟೇ ಕುತೂಹಲದಿಂದ ಪ್ರೀತಿಯಿಂದ ನೋಡ್ತಾ ಇರ್ತಾರೆ. ಮೇಡಮ್, ಈ ಶಾಲೆ ಆರಂಭ ಆದದ್ದು ಹೇಗೆ ಅಂತ ಹೇಳಿದ್ರಿ. ಸೊ ಈಗ ಹೇಗೆ ನಡೀತಾ ಇದೆ? ಯಾರಾದರೂ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ? ಅಂದರೆ ಯಾರಾದರೂ ಮಾನಿಟರಿ ಸಪೋರ್ಟ್ ಆಗಿರಬಹುದು, ಅಥವಾ ನಾವಿದ್ದೇವೆ ನೀವು ಮುಂದೆ ಹೋಗಿ ಅಂತ ಹೇಳುವಂತಹ ಸಪೋರ್ಟ್ ಯಾರಾದರೂ ಇದ್ದಾರಾ ಮೇಡಮ್? ಪೇರೆಂಟ್ಸ್ ಆಗಿರಬಹುದು, ಹಾಗೆ ಯಾರಾದರೂ? ಪೇರೆಂಟ್ಸ್ ಕೂಡ ಇದ್ದಾರೆ, ಮೋಟಿವೇಟ್ ಮಾಡ್ತಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಸ್ಟೀಸ್ ಈಗ ಸದ್ಯಕ್ಕೆ ಇದ್ದೇವೆ. ಯಾರ್ಯಾರು, ಎಷ್ಟು ಜನ ಇದ್ದಾರೆ ಇದರಲ್ಲಿ? ನನ್ನ ಹಸ್ಬೆಂಡ್, ನಾನು ಕೂಡ ಟ್ರಸ್ಟಿ, ಮತ್ತೆ ಜಮೀಲಾ ಅಂತ ಇದ್ದಾರೆ, ಜಮೀಲಾ ಬಿ ಅವರು. ಅವರು ಕೂಡ ಟ್ರಸ್ಟಿ ಆಗಿದ್ದಾರೆ. ಅವರು ನನಗೆ ಬೆನ್ನೆಲುಬೆ ಇದ್ದ ಹಾಗೆ. ನನ್ನ ಎಲ್ಲ ಪ್ರತಿಯೊಂದು ವರ್ಕಲ್ಲಿ ಅವರು ನನ್ನ ಒಟ್ಟಿಗೆ ಬರ್ತಾರೆ. ಅದು ಗೌರ್ಮೆಂಟ್ ಅಲ್ಲಿ ಏನಾದರೂ ವರ್ಕ್ ಇರ್ಬೋದು ಅಥವಾ ಯಾವುದೂ ಇರಲಿ, ನನ್ನ ಒಟ್ಟಿಗೆ ಅವರು ಬರ್ತಾರೆ ಎಲ್ಲ ಕೆಲಸಕ್ಕೆ. ಹೌದು, ಜೊತೆಯಾಗಿರ್ತಾರೆ. ಮತ್ತೆ ನನ್ನ ತಮ್ಮ ಜುಲ್ಫಿಕಾರ್ ಅಂತ, ಮತ್ತೆ ಅಲ್ಲಿ ಇದ್ದವರು ನಿಜಾರಲ್ಲಿ ಅಶ್ರಫ್ ಬೇಂಗ್ರೆ ಅವರು ಕೂಡ ಟ್ರಸ್ಟೀಸ್ ಆಗಿರ್ತಾರೆ. ಒಂದಷ್ಟು ಜನ ಸೇರಿ ಇದನ್ನು ನಡೆಸ್ತಾ ಇದ್ದಾರೆ. ಸೊ ಮೇಡಮ್, ಈಗ ನೀವು ಇದಕ್ಕೋಸ್ಕರ ಈಗ ಪುನಃ ಓದ್ಲಿಕ್ಕೆ ಆರಂಭ ಮಾಡಿದ್ದೀರಿ, ಈ ಶಾಲೆಗೋಸ್ಕರ ಇದನ್ನ ಇನ್ನು ಮುಂದುವರಿಸಬೇಕು ಅಂತ. ಸೊ ಅದ್ರ ಬಗ್ಗೆ ಹೇಳಿ ಮ್ಯಾಮ್, ಏನನ್ನ ಓದ್ತಾ ಇದ್ದೀರಿ, ಈಗ ಏನು ಮಾಡ್ತಾ ಇದ್ದೀರಿ? ಈಗ ಓದೋದಂದ್ರೆ ಅದೇ, ನಾನು 97 ನನ್ನ 12th ಆಗಿತ್ತು. ನಾನು ಹೆಚ್ಚು ಓದಿರಲಿಲ್ಲ, ಆದರೆ ನನಗೆ ತುಂಬ ಮನಸ್ಸಿತ್ತು ಓದಬೇಕಂತ. ಹಾಗೆ ನಾನು ನನ್ನ ಮಕ್ಕಳಿಗೆ ಅದೇ ಇಂಟೆನ್ಷನ್ ಇಟ್ಟು ಓದಿಸಿದೆ. ನನ್ನ ದೊಡ್ಡ ಮಗಳು ಡಾಕ್ಟರ್ ಆಗಿದ್ದಾಳೆ, ಎಲ್ಲರ ಮಕ್ಕಳು ಓದ್ತಾ ಇದ್ದಾರೆ. ನನಗೆ ಅದು ಆಯಿತು. ಮೊದಲು ಮಕ್ಕಳೆಲ್ಲ ಚಿಕ್ಕದಿದ್ರು, ಆಗ ಅವರು ಆ ಮಕ್ಕಳು ಚಿಕ್ಕದಿರುವಾಗ ನನಗೆ ಓದಲಿಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ನನ್ನಲ್ಲಿ ಇತ್ತು ನನಗೆ ಓದಬೇಕಂತ. ಮತ್ತೆ ಅದಕ್ಕೆ ಈಗ ಮಕ್ಕಳೆಲ್ಲ ದೊಡ್ಡದಾಗಿದ್ದಾರೆ, ಅವರು ಕೂಡ ನನಗೆ ಫುಲ್ ಸಪೋರ್ಟ್ ಎಲ್ಲ ಮಾಡ್ತಾರೆ. ಈಗ ನಾನು ಯಾಕೆ ಡಿಗ್ರಿ ಮಾಡೋದಕ್ಕಿಂತ ಸ್ಪೆಷಲ್ ಎಜುಕೇಶನ್ ಅಲ್ಲಿ ನಾನು ಡಿಪ್ಲೊಮಾ ಮಾಡಿದ್ರೆ ತುಂಬಾ ಒಳ್ಳೇದಲ್ಲ. ಹಾಗೆ ಮತ್ತೆ ಅಲ್ಲಿ ಸೈಂಟ್ ಆಗ್ನೆಸ್ ಅಲ್ಲಿ ಪ್ರತಿ ಸಲ ಹೋಗಿ ಅಲ್ಲಿ ಕೇಳ್ತಾ ಇದ್ದೆ ನನಗೆ ಕೋರ್ಸ್ ಬಗ್ಗೆ. ಅಲ್ಲಿ ಒಂದು ಅವರು ಷರತ್ತು ಇಡ್ತಾ ಇದ್ರೆ, ಅಂದ್ರೆ ನೀವು ಡೈಲಿ ಬರಬೇಕು, ಡೈಲಿ ಅಪ್ ಅಂಡ್ ಡೌನ್ ಮಾಡೋದು ನನಗೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಸ್ಕೂಲ್ ಬಿಟ್ಟು ನನ್ನ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಅಲ್ಲಿ ಹೋಗಿ ನಾನು ಪ್ರತಿ ದಿವಸ ಹೋಗಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ಹಾಗೆ ಅದು ದೇವರು ಕೂಡ ನೀನು ನೋಡಿ, ಮನಸ್ಸಿದ್ರೆ ಮಾರ್ಗವಿದೆ. ಮತ್ತೆ ಇನ್ನೊಂದ್ಸಲ ನನಗೆ ಗೊತ್ತಾಯಿತು ಅವರು ವಾರದಲ್ಲಿ 3 ದಿವಸ ಅಲೌ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ನನಗೆ ಅದು ತುಂಬಾ ಗೋಲ್ಡನ್ ಆಪರ್ಚುನಿಟಿ. ನಾನು ಅವರಿಗೆ ಅದೇ ರಿಕ್ವೆಸ್ಟ್ ಮಾಡಿದೆ, ನಾನು ದೇವ್ರ ಹತ್ರ ಅದೇ ಬೇಡ್ತಾ ಇದ್ದೆ. ಅದು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಹಾಗೆ ಆಯಿತು. ಮತ್ತೆ ಪುನಃ ನಾನು ಹೋಗಿ ಅಲ್ಲಿ ಹೇಳಿದ್ದೆ, ಯಾಕಂದ್ರೆ ನಾನು ನೋಡ್ತಾ ಇದ್ದೆ ನನಗೆ ಕಲೀಲೇಬೇಕಂತ. ಮತ್ತೆ ಅಲ್ಲಿ ಹೋಗುವಾಗ ಸಿಸ್ಟರ್ ಕೂಡ ಆಯಿತು, ಈಗ ವಾರದಲ್ಲಿ ನೀವು 3 ದಿವಸ ಬರ್ಬೋದು. ಅದೇ ಮತ್ತೆ ಅಲ್ಲಿ ನಾನು ಬರೆದು ಕೊಟ್ಟಿದ್ದೆ ಅವರಿಗೆ ಲೆಟರ್, ಯಾಕಂದ್ರೆ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾನು ಇಲ್ಲಿ ಕೂಡ ಅದು ಕೂಡ ವರ್ಕ್ ಮಾಡ್ತಾ ಇದ್ದೇನೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರ್ತದೆ. ಹಾಗಿರುವಾಗ ನಾನು ಅಲ್ಲಿಯೇ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮೊದಲು ನಾನು ಅಲ್ಲಿ ಲೆಟರ್ ಕೂಡ ಕೊಟ್ಟೆ, ನನಗೆ ಇಲ್ಲಿಯದು ಏನಾದ್ರು ವರ್ಕ್ ಇದ್ರೆ ನಾನು ಸ್ಕಿಪ್ ಕೂಡ ಮಾಡಬಹುದು, ಬೇರೆ 3 ಡೇಸ್ ಎಕ್ಸ್ಚೇಂಜ್ ಮಾಡಬಹುದು ಅಂತ. ಅದಕ್ಕೂ ಕೂಡ ಅವರು ಒಪ್ಪಿಕೊಂಡ್ರು. ಹಾಗಾಗಿ ನನಗೆ ತುಂಬಾ ಈಸಿ ಆಯಿತು. ಮತ್ತೆ ಈಗ ಆಫ್ಟರ್ 25 ಇಯರ್ಸ್ ನಾನು ಓದ್ತಾ ಇದ್ದೇನೆ. ಅದು ಬಹುಶಃ ಅದು ಮತ್ತೊಂದು ಸಾಧನೆ. ಯಾಕಂತಂದ್ರೆ ಒಂದಷ್ಟು ಗ್ಯಾಪ್ ಆದ ಕೂಡಲೇ ಎಲ್ಲವನ್ನ ನಾವು ಮಕ್ಕಳಾಗಿ ಪುನಃ ಫಸ್ಟ್ ಇಂದವೇ ಅದು ಬರೆಯುವುದಾಗಿರ್ಬೋದು, ಸ್ಪೀಡ್ ಚೇಂಜ್ ಆಗಿರ್ತದೆ, ಬರೆಯುವುದು ಓದುದೆಲ್ಲ. ಸೊ ಅದನ್ನ ಹೇಗೆ ಕೋಆಪ್ ಮಾಡ್ತಿದ್ರಿ, ಹೇಗೆ ಅದದು ಇಡೀ ದಿವಸ ನಾನು ತುಂಬಾ ಇದ್ರ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಮಾಡಿದೆ. ಯಾಕಂದ್ರೆ ನಾನು ಎಣಿಸ್ತೇನೆ ಅದು ನನಗೆ ಒಬ್ಳಿಗೆ ಅಲ್ಲ, ಇಷ್ಟು ಮಕ್ಕಳ ರೆಸ್ಪಾನ್ಸಿಬಿಲಿಟಿ, ಇನ್ನು ಹೋಗುವಾಗ ಇನ್ನಷ್ಟು ಮಕ್ಕಳಾಗ್ತಾರೆ. ಯಾಕಂದ್ರೆ ಇದು ಮಕ್ಕಳು ನಾನು ಎಣಿಸುದಿಲ್ಲ ನನಗೆ 5 ಮಕ್ಕಳಂತ, ನಾನು ಎಣಿಸ್ತಿದ್ದೇನೆ ನನಗೆ 5 + 25 ಮಕ್ಕಳು, 30 ಮಕ್ಕಳಿದ್ದಾರೆ. ಆ 30 ಮಕ್ಕಳ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿರುವಾಗ ಇಲ್ಲಿ ಕಷ್ಟ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ಇದಕ್ಕೆ ಕೂಡ ನಾನು ಡೇಟ್ ಅವರದ್ದು ಟೈಮ್ ಕೊಟ್ಟ ಅದ್ರಲ್ಲಿ ನಾನು ಮಾಡಿ ಮುಗಿಸ್ತೇನೆ ನನ್ನ ವರ್ಕ್ ಅನ್ನು. ವೆರಿ ನೈಸ್. ಸೊ ಈಗ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ, ಎಲ್ಲಿ ಮಾಡ್ತಾ ಇದ್ದೀರಿ? ಇಲ್ಲಿ ಆಶನಿಲಯ ವಿಶೇಷ ಮಕ್ಕಳ ಶಾಲೆ. ಅದರ ಎಕ್ಸ್ಪೀರಿಯನ್ಸ್ ಹೇಗುಂಟು? ಇಲ್ಲಿ ಕೂಡ ತುಂಬಾ ಖುಷಿ ಆಗ್ತದೆ. ಈಗ ನನ್ನದು ಇದು 2ನೇ ಸಲವದ್ದು, ಮೊದಲು ಕೂಡ ನಾನು ಮಾಡಿದ್ದೆ. ಅಲ್ಲಿ ಹೋಗೋದು ಮಕ್ಕಳು ಒಂದು ಪ್ರೀತಿ ತೋರಿಸುದು. ಎಷ್ಟು ದಿವಸ ನಾನು ಅಲ್ಲಿ ಹೋಗಿರ್ಲಿಲ್ಲ, ಆದ್ರೂ ಕೂಡ ಈಗ ಇಲ್ಲಿ ಹೋದ್ರು ಕೂಡ ಆ ಮಕ್ಕಳು ಮರೆಯುವುದಿಲ್ಲ, ನೆನಪಿಟ್ಟುಕೊಳ್ತಾರೆ. ಅಂದ್ರೆ ಇಷ್ಟ ತನಕ ಅಂದ್ರೆ ನೋಡಿ, ನಾನು ಕ್ಲಾಸಲ್ಲಿ ಒಳಗೆ ಹೋದ್ರೆ ಬ್ಯಾಗ್ ಇದ್ರೆ, ಈಗ ನಾರ್ಮಲ್ ಮಕ್ಕಳು ಟೀಚರ್ ಬಂದ್ರೆ ಒಂದು ಅವರಿಗೆ ಹೆದರಿಕೆ ಅಥವಾ ಸುಮ್ಮನೆ ಕೂತ್ಕೊಳ್ಳೋದು. ಈ ಮಕ್ಕಳು ಮ್ಯಾಮ್ ಬ್ಯಾಗ್ ಕೊಡಿ ಬ್ಯಾಗ್ ಇಡ್ತೇವೆ ಅಂದ್ರೆ ಅಷ್ಟು ಕೂಡ ಟೀಚರ್ ಮೇಲೆ ಭಾರ ಇರಬಾರ್ದು ಅಂತ ಅಷ್ಟು ಪ್ರೀತಿ ಆ ಮಕ್ಕಳಿಗೆ. ಸೊ ಈಗ ನೀವು ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ
ಶಾಲೆ ನಡೆಸ್ತಾ ಇದ್ದೀರಿ, ಅದ್ರ ಜೊತೆಗೆ ಮನೆಯ ಕೆಲಸಗಳು ಒಂದಷ್ಟು ಇರ್ತದೆ. ಇಷ್ಟೆಲ್ಲ ನೀವು ಮಾಡ್ಬೇಕು ಅಂತಂದ್ರೆ ಖಂಡಿತವಾಗಿ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಇರಲೇಬೇಕು. ಸೊ ಅದು ಹೇಗಿದೆ ಮ್ಯಾಮ್, ಅದ್ರ ಬಗ್ಗೆ ಹೇಳುವಂತಾದ್ರೆ? ಫ್ಯಾಮಿಲಿ ಫುಲ್ ನನಗೆ ಸಪೋರ್ಟ್ ಕೊಡ್ತದೆ. ಅದರಲ್ಲಿ ಹೆಚ್ಚು ಹೇಳಬೇಕಾದ್ರೆ ನನ್ನ ಹಸ್ಬೆಂಡ್, ಯಾಕಂದರೆ ನಮ್ಮ ಕಮ್ಯುನಿಟಿಲಿ ಹೊರಗೆ ಹೋಗಿ ಓದಲಿಕ್ಕೆ ನನ್ನ ಹಸ್ಬೆಂಡ್ ಅವರು ಪರ್ಮಿಷನ್ ಕೊಡದಿದ್ರೆ ನಾನು ಹೋಗಿ ಕಲಿಯುವ ಹಾಗಿರಲಿಲ್ಲ. ತುಂಬ ನನ್ನ ಹಾಗೆ ಅಂತಲ್ಲ, ಪ್ರತಿಯೊಂದು ಕೆಲಸಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಾನಿದ್ದೇನೆ. ಅದು ಫೈನಾನ್ಷಿಯಲಿ ಇರ್ಬೋದು, ಅವರು ಮಾರಲಿ ಇರ್ಬೋದು, ಎಲ್ಲದಕ್ಕೆ ನನಗೆ ಅವರು ನಿಲ್ತಾನೆ, ನಾನಿದ್ದೇನೆ ನೀನು ಮಾಡಂತ. ಅದೊಂದು ಯಾರಾದ್ರೊಬ್ರು ನಿಂತ್ರೆ ಏನು ಮಾಡ್ಲಿಕ್ಕೆ ಮುಂದೆ ಹೋಗುವ ಧೈರ್ಯ ಬರ್ತದೆ. ವೆರಿ ನೈಸ್. ಸೊ ಮಕ್ಕಳು ಕೂಡ ತುಂಬಾ ಮಾಡ್ತಾರೆ. ನಿಮ್ಮ ಈಗ ನನಗಂತೂ ಎಷ್ಟು ಮಾತಾಡಿದ್ರು ಅಷ್ಟು ಖುಷಿ ಆಗ್ತಾ ಉಂಟು ಅಂದು. ಯಾಕಂದ್ರೆ ನಾರ್ಮಲಿ ಈಗ ಎಲ್ಲ ಕೂಡ ಒಂದಷ್ಟು ಕಡೆ ಇಂತಹ ಮಕ್ಕಳಿದ್ರು ಕೂಡ ಕೆಲವೊಮ್ಮೆ ತುಂಬ ಪ್ರಾಫಿಟಿಗಾಗಿ ಕೆಲವೊಂದು ಆರ್ಗನೈಸೇಷನ್ಗಳಿರ್ತದೆ. ಬೆರಳೆಣಿಕೆ ಎಷ್ಟು ಆರ್ಗನೈಸೇಷನ್ಸ್ಗಳು ಮಾತ್ರ ತುಂಬ ಪ್ರೀತಿಯಿಂದ ಮಕ್ಕಳನ್ನ ನೋಡಿಕೊಂಡು ಮಕ್ಕಳಿಗೋಸ್ಕರ ಅವರು ಕೂಡ ಹಾಗೆ ಕಲಿತುಕೊಂಡು ಹೊಸತನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ. ಸೊ ನೀವು ಈಗ 10 ಜನ ಇದ್ರು, ಈಗ 25 ಜನ ಇದ್ದಾರೆ. ಈಗವೇ ನಿಮ್ಮ ಶಾಲೆಯನ್ನ ನೀವು ನೋಡುವಾಗ ನಿಮಗೆ ಏನ್ ಅನಿಸ್ತದೆ? ಈಗ ನಾಳೆ ಇನ್ನೊಂದೆರಡು ದಿನದಲ್ಲಿ ಆನ್ಯುವಲ್ ಡೇ ಅಂತ ಕೂಡ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡುದು ಅಂತ ಆದ್ರೆ ಮೇಡಮ್, ಅಂದರೆ ತುಂಬ ನಾನು ಕೂಡ ಎಣಿಸಲಿಲ್ಲ ನಮ್ಮ ಸ್ಕೂಲ್. ನನ್ನ ಮೊದಲಿನಿಂದ ಒಂದು ಇಂಟೆನ್ಷನ್ ಅಂದರೆ ಕೆಲಸ ಮಾಡೋದು. ನಾವು ಕೆಲಸ ಮಾಡುವಾಗ ಯಾವತ್ತು ನಾವು ಅದರಲ್ಲಿ ಆಲಸ್ಯ ತೋರಿಸಬಾರ್ದು, ಅದೇ ಒಂದು ಇಂಟೆನ್ಷನ್. ನಾವು ಮಾಡೋದು ನಮ್ಮಲ್ಲಿ ಎಷ್ಟು ಆಗ್ತದೆ ಅಷ್ಟು ಮಾಡಬೇಕು. ಆದರೆ ಅದು ಫಲಕಾರಿ ಆಗುವುದು ದೇವರ ಕೈಯಲ್ಲಿ. ದೇವರು ಮಾಡಿದರೆ ಅದು ಫಲಕಾರಿ ಆಗ್ತದೆ. ಹಾಗೆ ನಾವು ಮಾಡೋದ್ರಲ್ಲಿ ಮೊದಲೇ ನಾವು ಇಂಟೆನ್ಷನ್ ಹಾಗೆ ಇಟ್ಟರೆ ನಾನು ಆಗ್ತದ ಇಲ್ವಾ ಹಾಗೆ ಯೋಚಿಸಿ ಮಾಡಿದ್ರೆ ಮಾಡುವ ಕೆಲಸದ ಮೇಲೆ ದೇವರ ಮೇಲೆ ನಂಬಿಕೆ ನೋಡ್ಕೊಳ್ತಾರೆ. ಯಾಕಂದ್ರೆ ನಾನು ನನ್ನ ಲೆವೆಲ್, ನನ್ನ ಇದರಲ್ಲಿ ಎಷ್ಟು ಆಗ್ತದೆ ಅಷ್ಟನ್ನು ನಾನು ಮಾಡ್ತೇನೆ. ಆದ್ರೆ ಅದು ಆಗುದು ಇಲ್ಲದ್ದು ನನಗೆ, ಅದು ಫೇಲ್ ಆದ್ರೂ ಕೂಡ ನನ್ನದೊಂದು ಅದೇ ಫೇಲ್ ಆದ್ರೂ ಕೂಡ ನನಗೆ ಮಾಡುವ, ಆದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ನಾನು ಮಾಡಿದ್ದೆ, ಫೇಲ್ ಆದ್ರೂ ಕೂಡ ನಾನು ಪ್ರಯತ್ನ ಪಟ್ಟಿದ್ದೆ, ನಾನು ಇಷ್ಟು ಕಷ್ಟಪಟ್ಟಿದ್ದೆ, ಅದೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಹಾಗಾಗಿ ಈಗ ಎಲ್ಲ ಸ್ಕೂಲಿನವರು ಕೂಡ ಹೊಗಳ್ತಾರೆ, ನಮ್ಮ ಸ್ಕೂಲ್ ಇಷ್ಟು ಮುಂದೆ ಬಂದಿದೆ, ಖುಷಿ. ಮತ್ತೆ ಯಾವುದು ಬೇರೆ ಕೂಡ ನಾನು ಬೇರೆ ಆಕ್ಟಿವಿಟೀಸ್ ಎಲ್ಲ ಇರ್ತದಲ್ಲ, ಸ್ಪೋರ್ಟ್ಸ್ ಇರ್ಬೋದು. ಹಾಗೆ ಲಾಸ್ಟ್ ಇಯರ್ ಕೂಡ ಫಸ್ಟ್ ಇಯರ್ ಆದ್ರೂ ಕೂಡ ನಾವು ಆನ್ಯುವಲ್ ಡೇ ಮಾಡಿದ್ದೇವೆ. ಸಿಸ್ಟರ್ ಬಂದು, ಅದೇ ನಾನು ಚೀಫ್ ಗೆಸ್ಟ್, ನಾನು ಕಲ್ತದ್ದು ಇಲ್ಲಿ ಕಾರ್ಮೆಲ್ ಗರ್ಲ್ಸ್ ಹೈಸ್ಕೂಲಲ್ಲಿ, ಅಲ್ಲಿಯದೇ ನಾನು ಸಿಸ್ಟರಿಗೆ ಕರೆದೆ ನಮ್ಮ ಆನ್ಯುವಲ್ ಡೇ ಫಂಕ್ಷನ್ಗೆ. ಅವರಿಗೂ ಕೂಡ ತುಂಬಾ ಖುಷಿ ಆಯಿತು, ನಮ್ಮ ಸ್ಕೂಲಲ್ಲಿ ಓದಿದ ಹುಡುಗಿ ಇಷ್ಟೆಲ್ಲ ಮಾಡಿದ್ಲು. ಹೌದು. ಮತ್ತೆ ಅವರು ಬಂದು ಅದೇ ಹೇಳಿದ್ರು, ಫಸ್ಟ್ ಇಯರ್ ನಾನು ಎಲ್ಲಿಯೂ ನೋಡ್ಲಿಲ್ಲ, ಸ್ಟಾರ್ಟ್ ಆದ್ದು ಫಸ್ಟ್ ಇಯರ್, ಆದ್ರೆ ಆ ವರ್ಷವೇ ನೀವು ಆನ್ಯುವಲ್ ಡೇ ಇಟ್ಟಿದ್ದೀರಿ. ಆದ್ರೆ ನನ್ನದನ್ನದೇ ಮಾಡಬೇಕು, ಮಾಡೋದು ನಮ್ಮದು ಕೆಲಸ. ಅದು ಹೇಗೆ ಆಗ್ತದೆ, ಪಾಸ್ ಆಗಲಿ ಫೇಲ್ ಆಗಲಿ. ಯಾಕಂದ್ರೆ ಒಂದು ಇರುವೆ ಕೂಡ ನೋಡಿ, ಒಂದು ಚಿಕ್ಕದೊಂದು ಊಟದ ತಿಂಡಿಯನ್ನು, ಕಣವನ್ನು ಎಷ್ಟೋ ಸಲ ಅದು ಕೆಳಗೆ ಹಾಕ್ತದೆ, ನಿಲ್ಲಿಸುದಿಲ್ಲ. ಮನುಷ್ಯ ಆದವನ ಹಾಗೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡುದು ನಮ್ಮ ಕೈಯಲ್ಲಿದೆ, ಫಲಕಾರಿ ಆಗುದು ಇಲ್ಲ, ಅದು ದೇವರ ಕೈಯಲ್ಲಿದೆ. ಖಂಡಿತವಾಗಿ ಒಪ್ಪುವಂತ ಮಾತು. ಸೊ ಈಗ ಮಕ್ಕಳಿಗೆ ಅಂತಂದ ಕೂಡಲೇ ಇಲ್ಲಿ ನಿಮ್ಮನ್ನ ಈಗ ಫಸ್ಟ್ ಅಡ್ಮಿಷನ್ ಆಗುವವರಿಗೆ ಪೇರೆಂಟ್ಸಿಗೂ ಕೂಡ ಕೆಲವೊಮ್ಮೆ ಧೈರ್ಯ ಇರುವುದಿಲ್ಲ, ಅಂದ್ರೆ ಹೇಗೆ ನೋಡ್ಕೊಳ್ತಾರೆ ಏನೋ ಮಕ್ಕಳನ್ನ. ಯಾಕಂತಂದ್ರೆ ಅವ್ರು ಹಲವಾರು ರೀಸನ್ ಇರಬಹುದು, ಅಥವಾ ನಾರ್ಮಲ್ ಸ್ಕೂಲಲ್ಲಿ ಅವರಿಗಾದಂತಹ ಎಕ್ಸ್ಪೀರಿಯನ್ಸ್ಗಳಿರಬಹುದು, ಅವರಿಗೊಂದು ಬಿಡುವಾಗ ಹೆದರಿಕೆ ಇರ್ತದೆ, ಅಥವಾ ನಿಮ್ಮಲ್ಲಿ ಕಳಿಸುವಾಗ ಹೇಗೆ ಏನು ಅಂತ ಇರ್ತದೆ. ಸೊ ಆ ಪೇರೆಂಟ್ಸ್ಗೆಲ್ಲ ಏನಾದ್ರು ನೀವು ಸ್ಪೆಷಲಿ ಜಸ್ಟ್ ಒಂದು ಕೌನ್ಸಿಲಿಂಗ್, ಅಂದ್ರೆ ಅವ್ರ ಹತ್ರ ಮಾತನಾಡುದು ಅಂತದ್ದೇನಾದ್ರು ಮಾಡ್ತೀರಾ ಮ್ಯಾಮ್? ಅಂದ್ರೆ ಅವರಿಗೆ ಒಂದು ಓರಿಯೆಂಟೇಷನ್ ಸೆಷನ್ ಹಾಗೆ ಏನಾದ್ರು ಮಾಡ್ತೀರಾ? ಹಾಗೆ ಕೂಡ ನಾವು ಇಡ್ತೇವೆ. ಡಾಕ್ಟರ್ಸ್ಗೆಲ್ಲ ಕರೆದು KMC ಅದು, ಅಲ್ಲಿ ಕೂಡ ಮೊದಲು ಯಾವ ಸ್ಕೂಲಿಗೆ ಅಷ್ಟು ಇದಿರ್ಲಿಲ್ಲ, ನಾನು ಅಲ್ಲಿ ಕೂಡ ಮಾತಾಡಿ ಈಗ ಸ್ಪೀಚ್ ಥೆರಪಿಸ್ಟ್ KMC ಇಂದ ನಮಗೆ ಡಾಕ್ಟರ್ ರಾಜೇಶ್ ಅವರು, ಅವರ ಇನ್ಚಾರ್ಜ್, ಅವರ ನೇತೃತ್ವದಲ್ಲಿ ಅವರು ಕಳಿಸ್ತಾರೆ ಸ್ಟೂಡೆಂಟ್ಸ್ ಅನ್ನು. ಮತ್ತೆ ಕ್ಲಿನಿಕಲ್ ಸೈಕಾಲಜಿ ಈಗಷ್ಟೇ ನಾನು ಮಾತಾಡಿ, ಈಗ ಅಲ್ಲಿಂದ ಕೂಡ ನಮಗೆ 2 ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ನಮ್ಮ ಸ್ಕೂಲಿಗೆ. ಮತ್ತೆ ಫಿಸಿಯೋಥೆರಪಿ ಅಲ್ಲಿ ಕೂಡ ನಾವು ಮಾತಾಡಿ, ಉಡುಪಿ ಇನ್ಸ್ಟಿಟ್ಯೂಷನ್ ಕಾಲೇಜಿಂದ ಫಿಸಿಯೋಥೆರಪಿಸ್ಟ್ ಅವರನ್ನು ಕಳಿಸ್ತಾರೆ. ಅವರು ಸ್ಕೂಲಲ್ಲೇ ಮಕ್ಕಳಿಗೆ ಎಲ್ಲ ಸಿಗ್ತದೆ. ನಾನು ಅದೇ ಮೊದಲು ಈಗ ಬರುವಾಗ ಅವರು, ನಾನು ಕೆಲವೊಮ್ಮೆ ಕುತ್ಕೊಂಡು ನೋಡ್ತೇನೆ, ನನ್ನ ಮಗುವಿಗೋಸ್ಕರ ನಾನು KMCಗೆ ಇಡೀ ದಿವಸ ಹೋಗಿ ನಾನು ವೇಟ್ ಮಾಡ್ತೇನೆ, ಕಾಯುತ್ತಿರುತ್ತೇನೆ ಫೈಲಿಗೋಸ್ಕರ. ಈಗ ಖುಷಿ ಆಗ್ತದೆ, ನಮ್ಮ ಸ್ಕೂಲಿಗೆ ಇವರೆಲ್ಲ ಬರ್ತಾ ಇದ್ದಾರೆ, ಮಕ್ಕಳಿಗೆ ಹೆಲ್ಪ್. ಅದೇ ನನಗೆ ಒಂದು ಅಚೀವ್ಮೆಂಟ್, ಅದು ಮಕ್ಕಳಿಗೆ ಸಿಗುವ ಪ್ರತಿಫಲ ಅಥವಾ ಅವರಿಗೆ ಒಂದು ಸಿಗುವ ಲಾಭ, ಅದರಲ್ಲಿ ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ವೆರಿ ನೈಸ್ ಮ್ಯಾಮ್. ಸೊ ನಿಮಗೆ
ಈಗ ನೀವು 1 ವರ್ಷ ಆಯ್ತು, ಇಷ್ಟು ವರ್ಷ ಆದ್ಮೇಲೆ ಎಜುಕೇಶನ್ ಸ್ಟಾರ್ಟ್ ಮಾಡಿರ್ತೀರಿ. ಈಗ ಪಾಸಿಟಿವ್ ಆಗಿ ಎಷ್ಟು ಬರ್ತದೋ ಒಂದು ಸೊಸೈಟಿಯಲ್ಲಿ, ನೆಗೆಟಿವ್ ಆಗಿ ಖಂಡಿತ ಬಂದೇ ಇರ್ತದೆ. ನೀವು ಅದನ್ನ ಎದುರಿಸಿರ್ತೀರಿ ಖಂಡಿತವಾಗಿ. ಇಷ್ಟು ಮಾಡ್ಬೇಕಂದ್ರೆ ಖಂಡಿತವಾಗಿ ಎದುರಿಸಿರ್ತೀರಿ. ಸೊ ಅಂತ ಎಕ್ಸ್ಪೀರಿಯನ್ಸ್ ಎಲ್ಲ ಆದಾಗ ನಿಮಗೆ ಬೇಡ ನಾನು ಓದುದು ನಿಲ್ಸ್ಬೇಕು, ಅಥವಾ ಬೇಡ ಇದು ಸ್ಕೂಲ್ ನನ್ಗೆ ಬೇಡ ಅಂತ 1 ವರ್ಷ ಆದ್ರೂ ಕೂಡ ನಿಮ್ಗೆ ಅಂತ ಎಕ್ಸ್ಪೀರಿಯನ್ಸ್ ಆಗೇ ಇರ್ತದೆ ಖಂಡಿತವಾಗಿ. ಒಂದಷ್ಟು ಜನ ಮೋಟಿವೇಟ್ ಮಾಡಿ ಇರುವವರು ಇದ್ರೆ ಡಿಮೋಟಿವೇಟ್ ಇರ್ತಾರೆ. ಸೊ ಅದರ ಬಗ್ಗೆ ಹೇಳುದು ಅಂತಾದ್ರೆ ಮ್ಯಾಮ್. ಇಲ್ಲ, ಡಿಮೋಟಿವೇಟ್ ಮಾಡುವವರು ಎಲ್ಲ ಇರ್ತಾರೆ ನಿಜ. ಆದರೆ ನಮ್ಮನ್ನು ನಾವು ನೋಡಬೇಕು, ನಾವು ಏನು ಮಾಡ್ತಾ ಇದ್ದೇವೆ, ನಾನು ಮಾಡೋದು ಸರಿ, ಅದೇ ನಾವು ಯಾರಿಗೂ ಹೆದರಬಾರ್ದು, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು. ಖಂಡಿತ ಹೌದು. ಸೊ ಹಾಗೆ. ಸೊ ಕಡೆಯದಾಗಿ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ವಿಶೇಷ ಮಕ್ಕಳ ಪೇರೆಂಟ್ಸ್ ಆಗಿರಬಹುದು, ಅಥವಾ ಒಂದು ಸೊಸೈಟಿ ಅಂದರೆ ವಿಶೇಷ ಮಕ್ಕಳು ಖಂಡಿತವಾಗಿ ನಾರ್ಮಲ್ ಮಕ್ಕಳಾಗಿ ಇದ್ದೇ ಇರ್ತಾರೆ. ಸೊ ಅವರ ಸುತ್ತಮುತ್ತ ಇರುವಂಥವರಿಗಾದರೆ ಏನು ಹೇಳಲಿಕ್ಕೆ, ನೀವು ಒಂದು ಟೀಚರ್ ಆಗಿ ಒಂದು ಅಂತಹ ಮಕ್ಕಳ ಶಾಲೆಯನ್ನು ನಡೆಸ್ತಾ ಇರುವಂತಹ ಒಂದು ಪ್ರಿನ್ಸಿಪಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ನೋಡಿ, ಒಂದು ಗಾಯ ಆದರೆ ಒಂದು ಮನುಷ್ಯನಿಗೆ ನಾವು ಏನು ಮಾಡಬೇಕು, ಅದನ್ನು ಮುಚ್ಚಿಟ್ಟುಕೊಂಡ್ರೆ ಅದು ಗುಣ ಆಗುವುದಿಲ್ಲ, ಅದನ್ನು ನಾವು ಮೆಡಿಸಿನ್. ಹಾಗೆ ಈ ಮಕ್ಕಳು ಎಷ್ಟು ಈಗ ಇಲ್ಲಿ ಬರ್ತಾ ಇರೋದು ಸಾಮಾನ್ಯ, ಈಗ ಕಾಣಿಸ್ತಾ ಇರೋದು ತುಂಬಾ ಕಡಿಮೆ. ಆದ್ರೆ ಮನೆಯಲ್ಲಿ ಅದೆಷ್ಟೋ ಮಕ್ಕಳನ್ನು ಪೇರೆಂಟ್ಸ್ ಮನೆಯಲ್ಲೇ ಇಟ್ಟುಕೊಂಡು ಇಡ್ತಾರೆ. ಯಾಕಂದ್ರೆ ಅವರು ಸಮಾಜಕ್ಕೆ ಕೂಡ ಸಮಾಜಕ್ಕೆ ಹೆದ್ರಿ ಆ ಮಕ್ಕಳಿಗೆ ಎಲ್ಲ ಕಡೆ ಕರ್ಕೊಂಡು ಕೂಡ ಹೋಗುದಿಲ್ಲ. ಅದೆಷ್ಟೋ ಮಂದಿ ಮಕ್ಕಳಿಗೆ ಮನೆಯಲ್ಲಿ ಕೂಡ ಹಾಕಿ ಹೊರಗೆ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಪೇರೆಂಟ್ಸ್ಗೆ ಅವರು ಇಷ್ಟದಿಂದ ಆ ರೀತಿ ಮಾಡುದಲ್ಲ, ಯಾಕಂದ್ರೆ ಸೊಸೈಟಿಯ ಒಂದು ಭಯ ಅವರಿಗೆ. ಈ ಮಕ್ಕಳ ಒಟ್ಟಿಗೆ ನಾವು ಹೋದ್ರೆ ನಮ್ಗೆ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಮಕ್ಕಳನ್ನು ಅಕ್ಸೆಪ್ಟ್ ಮಾಡದೆ ಅವರನ್ನು ಬ್ಯಾಡ್ ಆಗಿ ಟ್ರೀಟ್ ಮಾಡಿದ್ರೆ ಕಷ್ಟ. ಹೌದು, ಕಷ್ಟ ಅಂತ. ಅದಕ್ಕೆ ನೋಡಿ, ಒಂದು ಗಾಯಕ್ಕೆ ನಾವು ಏನ್ ಮಾಡ್ಬೇಕು, ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಅದು ಇದೆ ಅಂತ ಬೇರೆಯವರು ಅದಕ್ಕೆ ನಮ್ಮ ಗಾಯ ಯಾರಿಗೆ ಅದು ಗುಣ ಆಗದಿದ್ರೆ, ಅದು ಇನ್ನೂ ಕೂಡ ಹೆಚ್ಚಾದ್ರೆ ಅದರಲ್ಲಿ ಕಷ್ಟ ಯಾರಿಗೆ, ನಮ್ಗೇನು. ಅದಕ್ಕೆ ನಾವು ಬೇರೆಯವರಿಗೆ ಹೆದರದೆ, ಪೇರೆಂಟ್ಸಿಗೆ ನಾನು ಹೇಳುವುದಷ್ಟೇ, ಬೇರೆಯವರಿಗೆ ಹೆದರದೆ ಹೇಗೆ ನಮ್ಮ ಗಾಯವನ್ನು ನಾವು ಹೇಗೆ ಗುಣಪಡಿಸಬಹುದು. ಮತ್ತೆ ಈ ಮಕ್ಕಳನ್ನು ನಾವು ಯಾವತ್ತಿಗೂ ಒಂದು ಬರ್ಡನ್ ಅಂತ ಎಣಿಸಬಾರದು. ಈ ಮಕ್ಕಳು ಒಂದು ದೇವರದು ತುಂಬಾ ದೊಡ್ಡ ವರದಾನ. ಅದನ್ನು ಹಾಗೆ ನಾವು ಎಣಿಸಿದ್ರೆ, ಪಾಸಿಟಿವ್ ವೇಯಲ್ಲಿ ನಾವು ಎಣಿಸಿದ್ರೆ, ಅದು ನಮಗೆ ಮುಂದೆ ಕೂಡ ನಮಗೆ ಅದು ನೋಡಿ, ಪ್ರತಿಯೊಂದು ಯಾವ ಜೀವನದಲ್ಲಿ ಮನುಷ್ಯನಿಗೆ ಕಷ್ಟ ಬಂದ್ರೆ ಅದೆಲ್ಲ ದೇವರಿಗೆ ಗೊತ್ತಿರ್ತದೆ. ನಾವೊಂದು ಪ್ಲಾನ್ ಮಾಡ್ತೇವೆ, ದೇವರು ಇನ್ನೊಂದು ಪ್ಲಾನ್ ಮಾಡ್ತಾರೆ. ಈಗ ನೋಡಿ, ನನಗೆ ಕೂಡ ದೇವರು ಕೊಟ್ಟರು, ಅದೇ ನಾನು ಆ ಸಲ ಮಗು ಸಿಕ್ಕಿದೆ ಅಂತ ತುಂಬಾ ನೊಂತ ಅಥವಾ ಹಾಗೆ ಕುತ್ಕೊಂಡ್ರೆ ಮನೆಯಲ್ಲಿ ಸ್ಕೂಲ್ ಓಪನ್ ಆಗ್ತಿರ್ಲಿಲ್ಲ ಅಲ್ಲ. ಹಾಗೆ ಏನಾದರೂ ದೇವರಿಗೆ ಗೊತ್ತಿರ್ತೇನೆ ನನ್ನ ಕೆಪಾಸಿಟಿ, ನನಗೆ ಗೊತ್ತಿಲ್ಲ ನನ್ನ ಕೆಪಾಸಿಟಿ ಎಷ್ಟಂತ. ನಾನು ಹೊರಗೆ ಕಾಲಿಟ್ಟ ನಂತರ ನಾನು ಮಾಡಿದ ಅದೆಲ್ಲ ಅಂದರೆ ಕಷ್ಟ ಸಿಗೋದು ಯಾಕೆ, ದೇವರು ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ನಿನ್ನಲ್ಲಿ ಎಷ್ಟು ಕೆಪಾಸಿಟಿ ಇದೆ. ಕಷ್ಟ ಇಲ್ಲದಿದ್ರೆ ಕೊಡದಿದ್ರೆ ದೇವರು ನಮಗೆ ಗೊತ್ತೇ ಆಗೋದಿಲ್ಲ ನಮ್ಮಲ್ಲಿ ಎಷ್ಟು ತಾಳ್ಮೆ ಇರ್ತದೆ, ಎಷ್ಟು ಕೆಪಾಸಿಟಿ ಇರ್ತದೆ ಅಂತ. ಅದು ಸಿಗೋದು ಒಂದು ದೇವರದ್ದು ತುಂಬ ದೊಡ್ಡ ವರದಾನ. ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು, ರಿಯಾಲಿಟಿಯನ್ನು ಫೇಸ್ ಮಾಡಬೇಕು. ಜನರಿಗೆ ಹೆದರಬಾರ್ದು, ದೇವರಿಗೆ ಹೆದರಬೇಕು. ಅದು ಒಂದು ಇಟ್ಟು ನಾವು ಒಳ್ಳೇದು ಮಾಡ್ತಾ ಇದ್ದೇವೆ ಅಂತಾದ್ರೆ ಜನರಿಗೆ ಹೆದರುವ ಅಗತ್ಯ ಇಲ್ಲ. ಖಂಡಿತವಾಗಿ ಮ್ಯಾಮ್, ನಿಮ್ಮ ಹತ್ರ ಮಾತನಾಡಿ ತುಂಬ ಖುಷಿ ಆಯಿತು. ನಮ್ಮ ವಾಹಿನಿಗೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಶಾಲೆ ಇನ್ನಷ್ಟು ವರ್ಷಗಳ ಕಾಲ ಸುಂದರವಾಗಿ ನಡೀಲಿ, ಸುಮಾರು ಮಕ್ಕಳಿಗೆ ಅವರಿಗೆ ಏನು ನಿಜವಾಗಿಯೂ ಅಗತ್ಯ ಇದೆ ಅದು ಸಿಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವು ಇನ್ನಷ್ಟು ಸಾಧನೆ ಮಾಡಿದಾಗ, ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದೀರಿ. ಇತ್ತೀಚೆಗೆ ಒಂದು ಪ್ರಶಸ್ತಿ ಬಂತು ಮ್ಯಾಮ್, ಅದರ ಬಗ್ಗೆ ಹೇಳೋದು ಅಂತಾದರೆ? ಹೌದು, ಅದು ಒಂದು ಹೀಗೆ ಕೊಟ್ಟಿದ್ದಾರೆ ಅವರು. ನಾನು ಪ್ರಶಸ್ತಿಗೋಸ್ಕರ ಯಾವತ್ತೂ ಆ ರೀತಿ ಎಲ್ಲ ವರ್ಕ್ ಮಾಡ್ತಾ ಇಲ್ಲ. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾನು ಮಾಡ್ತಾ ಇದ್ದೇನೆ ಅಂತ. ಅದೇ ಸಾಯುವ ತನಕ ಕೆಲಸ ಮಾಡಬೇಕು ನಮಗೆ. ವೆರಿ ನೈಸ್. ಸೊ ಇನ್ನಷ್ಟು ನಿಮ್ಮ ಕೆಲಸಗಳು ಮುಂದೆ ಬರಲಿ, ಇನ್ನು ನಿಮ್ಮ ಸಾಧನೆಗಳು ಜಾಸ್ತಿ ಆದಾಗ ಮತ್ತೊಮ್ಮೆ ಇಲ್ಲಿ ಕೂತು ಮಾತನಾಡಲಿಕ್ಕೆ ಅವಕಾಶ ಸಿಗಲಿ ಅಂತ ಹೇಳ್ತಾ, ಬಂದದಕ್ಕೆ ತುಂಬ ಹೃದಯದ ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ರು ದಿಲ್ದಾರ್ ಫಜ್ಲೂರ್ ರೆಹಮಾನ್ ಅವರು. ಅವರ ಸಾಧನೆಯನ್ನ ಎಷ್ಟು ವಿವರಿಸಿದ್ರು ಅಷ್ಟು ಸಾಲಲಿಕ್ಕಿಲ್ಲ. ಯಾಕಂತಂದ್ರೆ ಒಂದಷ್ಟು ಮಕ್ಕಳಿಗೆ ಅವರಿಂದ ಇವತ್ತು ಬಹಳ ಉಪಯೋಗ ಆಗ್ತಾ ಇದೆ. ಅವರಿಗೆ ಎದುರಾದಂತಹ ಒಂದು ಕಷ್ಟ ಅನ್ನೋದಕ್ಕಿಂತ ಅವರಿಗೆ ಒಂದು ಎದುರಾದಂತಹ, ಅವರೇ ಹೇಳಿದಾಗೆ ರಿಯಾಲಿಟಿ, ಅದನ್ನು ಅವರು ಎದುರಿಸಿ ಅದನ್ನು ಫೇಸ್ ಮಾಡ್ತಾ ಇನ್ನೊಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಒಂದು ಶಾಲೆಯನ್ನು ತೆರೆದಿದ್ದಾರೆ. ಅದರಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಅವರ ಕೆಲಸಗಳು ಮುಂದೆ ಸಾಗಲಿ ಅಂತ ಹೇಳ್ತಾ, ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವ ನಮ್ಮೂರ ಜಾಣೆ. ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.